ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಾಂತ್ರಿಕವಾದಂತಹ ಸಮಸ್ಯೆಗಳಿಂದ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೀವನದಲ್ಲಿ ನಾನೇನಾದ್ರೂ ಕೂಡ ಉದ್ಯಮವನ್ನ ಸ್ಥಾಪನೆ ಮಾಡಬೇಕು, ಪ್ರಸಿದ್ಧ ಉದ್ಯಮಿ ಆಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಿರುತ್ತೆ. ಜೊತೆಗೆ ಯಶಸ್ವಿ ಉದ್ಯಮಿಗಳಾಗಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡವರಿಗೆ ಇದು ಉಪಯುಕ್ತವಾಗಿರುವಂತಹ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ. ಬಿಸ್ನೆಸ್ ಅಥವಾ ವ್ಯಾಪಾರ ಅನ್ನುವಂಥದ್ದೇ ನಾವುಗಳು ಬೆಳೆಯೋದ್ರ ಜೊತೆಗೆ ನಮ್ಮ ಸಮಾಜವನ್ನ ಬೆಳೆಸುವಂಥದ್ದು, ಜೊತೆಗೆ ನಮ್ಮವರ ಜೊತೆ ಇದ್ದವರನ್ನ ಬೆಳೆಸುವಂಥದ್ದು. ಹಾಗಿದ್ದಾಗ ಮಾತ್ರ ಪರಸ್ಪರ ಸಹಾಯ ಬೆಂಬಲ ನೀಡುವುದರಿಂದ ಮಾತ್ರ ಒಂದು ಬಿಸ್ನೆಸ್ ಬೆಳೆಯುತ್ತೆ. ಅದಕ್ಕೆ ಅಕ್ಷರಶಃ ಒಂದು ಪ್ರಮುಖವಾಗಿರುವಂತಹ ರೀಸನ್ ಜೊತೆಗೆ ಎಕ್ಸಾಂಪಲ್ ಅಂತ ಬಂದಾಗ ನಮ್ಮ ಕಣ್ಣ ಮುಂದೆ ಇರುವಂತಹ ನಮ್ಮ ಜಾಗತಿಕ ಮಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ BNI ಅನ್ನುವಂತಹ ಸಂಸ್ಥೆ, ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆಯ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಇದು ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಎಲ್ಲಿ ತನಕ ಅಂತ ಬಂದಾಗ 7 ವರ್ಷಗಳಲ್ಲಿ 731 ಕೋಟಿಗೂ ಕೂಡ ಅಧಿಕ ವ್ಯಾಪಾರ ವಹಿವಾಟನ್ನ ಮಾಡಿದೆ. ಜೊತೆಗೆ ಕಳೆದ 12 ತಿಂಗಳಲ್ಲಿ ಕೇವಲ 12 ತಿಂಗಳಲ್ಲಿ 176 ಕೋಟಿಗೂ ಕೂಡ ಅಧಿಕ ವಹಿವಾಟನ್ನ ಮಾಡಿರುವಂತಹ BNI ಅನ್ನುವಂಥದ್ದು. ಜೊತೆಗೆ ಇವೆಲ್ಲದರ ಜೊತೆಗೆ ಕೊರೋನಾ ಸಂದರ್ಭಗಳಲ್ಲೂ ಕೂಡ ಒಂದು ಲಾಭಾಂಶವನ್ನ ಕಂಡಿರುವಂತಹ, ನಿಜವಾಗೂ ಕೂಡ ಎಲ್ಲರೂ ಕೂಡ ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ವಿಚಾರಗಳನ್ನ ಕೇಳಿದಾಗ ಎಸ್ ಪಾಸಿಬಲ್ ಅನ್ನುವಂಥದ್ದು ಮಾಡಿ ತೋರಿಸಿದಂತಹ ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಬಗ್ಗೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಜಾಗತಿಕ ಮಟ್ಟದಲ್ಲಿದೆ. ಅದೇ ರೀತಿ ನಮ್ಮ ಮಂಗಳೂರು ಜೊತೆಗೆ ಉಡುಪಿಯಲ್ಲಿ ಸಕ್ರಿಯವಾಗಿದೆ. ಇಲ್ಲಿ ಬಹಳಷ್ಟು ಮೆಂಬರ್ಗಳಿದ್ದಾರೆ, ಬಹಳಷ್ಟು ಜನರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಬಹಳಷ್ಟು ಉದ್ಯಮಿಗಳು ಉದ್ಯಮವನ್ನ ಅವರು ಬೆಳೆಸಬೇಕು, ಜೊತೆಗೆ ನಮ್ಮ ಸಮಾಜವನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಇರುವವರು BNI ನಲ್ಲಿದ್ದಾರೆ. ಯಾಕೆ ಈ ವಿಚಾರವನ್ನು ಇವತ್ತು ಮಾತಾಡ್ತಿದ್ದೀನಿ ಅಂತ ಬಂದಾಗ, ಪ್ರತಿ ವರ್ಷ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಅನ್ನುವಂಥದ್ದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಅತ್ಯದ್ಭುತವಾಗಿರುವಂತಹ ಯಶಸ್ಸು ಕೂಡ ಪ್ರತಿ ಬಾರಿ ಕೂಡ ನಮ್ಮ ಮಂಗಳೂರಿನಲ್ಲಿ ಆಗ್ತಾ ಇದೆ. ಕಳೆದ ಬಾರಿ ಕೂಡ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ನಲ್ಲಿ ಆಗಿತ್ತು. ಈ ಬಾರಿಯೂ ಕೂಡ ಈ ವರ್ಷದ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಈ ಬಾರಿ ಕೂಡ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೀಲಿಕ್ಕಿದೆ. ಸೊ ಹಾಗಿದ್ದಾಗ ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ನಾಳೆಯಿಂದ ಶುರುವಾಗ್ಲಿಕ್ಕಿರುವಂಥದ್ದು. ಹಾಗಿದ್ದಾಗ ಪ್ರತಿ ವರ್ಷ ಮತ್ತಷ್ಟು ವಿಭಿನ್ನ, ಮತ್ತಷ್ಟು ವಿಶೇಷತೆಗಳು, ಮತ್ತಷ್ಟು ಚಾಲೆಂಜಿಂಗ್ಗಳು, ಮತ್ತಷ್ಟು ಹುರುಪಿನೊಂದಿಗೆ ಪ್ರತಿ ವರ್ಷ BNI ಬರುತ್ತೆ. ಹಾಗಿದ್ದಾಗ ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಯಾವ ರೀತಿ ನಡೀಲಿಕ್ಕಿದೆ, ಏನು ವಿಶೇಷತೆಗಳು, ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ನಿಜವಾಗ್ಲೂ ಕೂಡ ವಿಭಿನ್ನವಾಗಿದೆ. ಯಾಕೆ ವಿಶೇಷ, ಯಾಕೆ ವಿಭಿನ್ನ, ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೂವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಗೌರವಯುತವಾಗಿರುವಂತಹ ಸ್ವಾಗತವನ್ನ ಮಾಡ್ತೇನೆ. ಯಾಕಂದ್ರೆ ಮೂವರು ಕೂಡ ನಮ್ಮ ಸಮಾಜದಲ್ಲಿ ಕೊಡುಗೆಗಳನ್ನ ಕೊಡ್ತಾ ಇರುವಂತಹ ವ್ಯಕ್ತಿಗಳು. ಅವರ ಕ್ಷೇತ್ರದಲ್ಲಿ ಅವರು ಉದ್ಯಮವನ್ನು ಸ್ಥಾಪಿಸಿ ಉದ್ಯಮಿಗಳಿಗಾಗಿ ಇತರನ್ನು ಕೂಡ ಬೆಳೆಸಿದಂತಹ ವ್ಯಕ್ತಿಗಳು. ಜೊತೆಗೆ ಉದ್ಯಮ ಕ್ಷೇತ್ರ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ಮಂಗಳೂರಿಗೆ, ನಮ್ಮ ಉಡುಪಿಗೆ, ನಮ್ಮ ಕರಾವಳಿ ಭಾಗಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಉದ್ಯಮ ಕ್ಷೇತ್ರದಲ್ಲಿ ಕೊಡ್ತಾ ಇರುವಂತಹ ಮೂವರು ಅತಿಥಿ ಗಣ್ಯರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಇದರ ಚೇರ್ಮನ್ ಆಗಿರುವಂತಹ ಮೋಹನ್ ರಾಜ್ ಸರ್ ಇದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಮೋಹನ್ ರಾಜ್ ಸರ್ಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ BNI ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಗಣೇಶ್ N ಶರ್ಮಾ ಸರ್ ಇದ್ದಾರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯವಾದಂತಹ ಸ್ವಾಗತ ಸರ್ ಗಣೇಶ್ ಸರ್ ಅವರಿಗೆ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೈದ್ಯರು ನಾವು ಓಕೆ ಡಾಕ್ಟರ್ ಸಚಿನ್ ಅಡ್ಕ ಸರ್ ಇದ್ದಾರೆ, ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಪ್ರಮೋಷನ್ ಇನ್ಚಾರ್ಜ್. ಡಾಕ್ಟರ್ ಸರ್ ಅನ್ನ ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಿದ್ದೀನಿ. ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮೂವರು ಕೂಡ ಒಂದ್ ಕಡೆ ಉದ್ಯಮ ಕ್ಷೇತ್ರ ಆಗಿರ್ಬೋದು, ಜೊತೆಗೆ ವೈದ್ಯಕೀಯ ಕ್ಷೇತ್ರ ಆದ್ರೂ ಕೂಡ ಅವರು ಈ BNI ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಪ್ರಮೋಷನ್ ಇನ್ಚಾರ್ಜ್ ಆಗಿದ್ದಾರೆ ಅಂತ ಬಂದಾಗ ಹಾಗಾದ್ರೆ BNI ಯಾವ ರೀತಿ ಉಪಯೋಗವಾಗುತ್ತೆ, ಒಂದು ವ್ಯಕ್ತಿತ್ವ ಬೆಳೆಯೋದಕ್ಕೆ, ಜೊತೆಗೆ ನಾವು ಸಮಾಜದಲ್ಲಿ ಏನಾದ್ರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಉಪಯುಕ್ತವಾಗುತ್ತೆ ಅನ್ನೋದಕ್ಕೆ ಡಾಕ್ಟರ್ ಸಚಿನ್ ಅಡ್ಕ ಸರ್ ಕೂಡ ಉದಾಹರಣೆ. ಯಾಕಂದ್ರೆ ಬಹಳಷ್ಟು ಜನರು ಈ ರೀತಿ BNI ನಲ್ಲಿ ಬರುವಂತಹ ಬಹಳಷ್ಟು ಮೆಂಬರ್ಗಳು, ಬಹಳಷ್ಟು ಸದಸ್ಯರು ಬಹಳಷ್ಟು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಬೆಳೀತಾ ಇದ್ದಾರೆ ಅಂತ ಬಂದಾಗ ಈ ಒಂದು BNI ಬಹಳಷ್ಟು ಉಪಯುಕ್ತವಾಗುತ್ತೆ. ಸೊ ಹಾಗಿದ್ದಾಗ ಹೌ ಅನ್ನುವಂತ ಪ್ರಶ್ನೆ ನಾನು ಮೊದಲನೇದಾಗಿ ನಾನು ಬಿಗ್ ಬ್ರ್ಯಾಂಡ್ ಎಕ್ಸ್ಪೋಗೆ ಮಾತಾಡ್ತೀನಿ ಸರ್. ಬಿಫೋರ್ ದಟ್ ನಾನು ಕೇಳಬೇಕು, ನಾನು ಮೊದಲನೇದಾಗಿ ಟೈಟಲ್ ಕೊಟ್ಟಿರುವಂತದ್ದೇ ಯಶಸ್ವಿ ಉದ್ಯಮಿ ಆಗ್ಬೇಕಾ
ಹಾಗಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಅನ್ನುವಂಥ ನನ್ನ ಒಂದು ಭಾವನೆ. ಸೊ ಜನರಿಗೂ ಕೂಡ ಏನ್ ಹೇಳ್ತೀರಾ ಸರ್, ಯಶಸ್ವಿ ಉದ್ಯಮಿ ಆಗ್ಬೇಕಾ ಅಂತ ಬಂದಾಗ ಏನೆಲ್ಲ ಕ್ವಾಲಿಟೀಸ್ ಬೇಕು ಅಂಡ್ ಆ ಕ್ವಾಲಿಟಿಗಳಿಗೆ BNI ಎಷ್ಟು ಇಂಪಾರ್ಟೆಂಟ್ ಅಂಡ್ ವೈ ಅನ್ನೋದು, ನಾನೇ ಬಿಸ್ನೆಸ್ ಮಾಡ್ತೀನಿ ಏನಾಗುತ್ತೆ BNI ಬೇಕಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಎಸ್ ಸರ್, ಫಸ್ಟ್ ಆಕ್ಷನ್ ಸರ್. ನಮಸ್ಕಾರ, ಥ್ಯಾಂಕ್ ಯು ಸಚಿನ್. ಫಸ್ಟ್ ಆಗಿ ನಾನು ಸ್ಟಾರ್ಟ್ ಮಾಡುವಾಗ ನಮ್ಮ ಕೂಡ್ಲ ಅವರಿಗೆ ಇದೀಗ ತಾನೇ 25 ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಹಾಗೆಯೇ ನಮ್ಮೆಲ್ಲರಿಗೂ ಮಂಗಳೂರು, ಕರಾವಳಿ ಎಲ್ಲ ಕಡೆನೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಲೀಲಾಕ್ಷ ಸರ್ ಮತ್ತು ನಿಮ್ಮ ಟೀಮ್ ಎಲ್ಲರಿಗೂ ಒಂದು ಅಭಿನಂದನೆಗಳು 25 ವರ್ಷದ. ಸೊ ನಮಗೆ ಗೊತ್ತಿರೋ ಹಾಗೆ ಎಲ್ಲ ನಮ್ಮ ದೇಶದಲ್ಲಿ ಅಥವಾ ಬೇರೆ ಎಲ್ಲ ಕಡೆನೂ ನೋಡಿದಾಗ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಎಲ್ಲರಿಗೂ ಜನಕ್ಕೆ ಕೇಳಿದಾಗ ಹಲವಾರು ಜನಕ್ಕೆ ಎಲ್ಲರಿಗೂ ಒಂದು ಉದ್ಯಮ, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಆ ಆಸೆಯನ್ನ ಅವರು ಮುಂದೂಡ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಎಲ್ಲರಿಗೂ ಕಾರ್ಯ. ಇವಾಗ ನೋಡಿದ್ರೆ ನಮ್ಮ ದೇಶದಲ್ಲೇ ನಮ್ಮ ಪ್ರಧಾನಿ ಆಗಿರುವಂಥವ್ರು ಬರೀ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಒಂದೇ ಅಲ್ಲ, ಅಲ್ಲಿ ಜಾಸ್ತಿ ಕೊಟ್ಟಿರೋದು ಒತ್ತು ಇವಾಗ ಆಕ್ಚುಲಿ ಟು ಕ್ರಿಯೇಟ್ ಮೋರ್ ಎಂಪ್ಲಾಯರ್ ಸೊ ದಟ್ ಜಾಸ್ತಿ ಬಿಸ್ನೆಸ್ ಆಗಬೇಕು, ಆ ಬಿಸ್ನೆಸ್ ಇಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಎಲ್ಲಾ ಕಡೆನೂ ಒಂದು ಸಾರ್ತಾ ಇರುವಂತದ್ದು. ಅದಕ್ಕೋಸ್ಕರ ನಮ್ಮ ದೇಶ ಇವತ್ತು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾರ್ಟ್ಅಪ್ಸ್ ನೇಷನ್ ಅಂತಾನೆ ಹೇಳ್ಬೇಕು. ಕಳೆದ 10 ವರ್ಷದಲ್ಲಿ ವಿ ಆರ್ ದಿ ಬಿಗ್ಗೆಸ್ಟ್ ಸ್ಟಾರ್ಟ್ಅಪ್ ನೇಷನ್ ಅಲ್ಲಿ ಆ ತರ ಆಗಿದೆ. ಸೊ ಖಂಡಿತ ಬಿಸ್ನೆಸ್ ಅಲ್ಲಿ ಬರಬೇಕು. ಅದನ್ನ ಯಶಸ್ಸು ಮಾಡ್ಬೇಕಂತ ಹೇಳಿದ್ರೆ ಖಂಡಿತ ಅದಕ್ಕೊಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಡಿಸಿಪ್ಲಿನ್ ಬೇಕಾಗತ್ತೆ. ಅದ್ರ ಜೊತೆಗೆ ಡಿಸಿಪ್ಲಿನ್ ಜೊತೆಗೆ ಒಂದು ಹಾರ್ಡ್ ವರ್ಕ್ ಬೇಕೇ ಬೇಕಾಗತ್ತೆ, ಕಮಿಟ್ಮೆಂಟ್ ಬೇಕಾಗತ್ತೆ. ಇದೆಲ್ಲ ಒಂದು ಕ್ವಾಲಿಟೀಸ್ ಒಂದು ಮಾಡ್ಲೇಬೇಕಾಗತ್ತೆ ಅಲ್ಲಿ. ಅದ್ರ ಜೊತೆಗೆ ಕಲಿತಾ ನನ್ನ ಯಾವ ಉದ್ಯಮದಲ್ಲಿ ನಾನು ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅಂತ ಇದ್ದೀನಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಅದ್ರ ಜೊತೆಗೆ ನನ್ನ ಅಕ್ಕಪಕ್ಕ ಆಗ್ತಾ ಇರೋವಂಥ ಬೇರೆ ಉದ್ಯಮಗಳಿಗೂ ಏನ್ ನಡೀತಾ ಇದೆ ಅವರಲ್ಲೂ ಅಂತ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋ ಅಂಥದ್ರಲ್ಲಿ ಆ ಉದ್ಯಮ ಅವ್ರಿಗೂ ಒಳ್ಳೇದಾಗತ್ತೆ, ಮುಂದಕ್ಕೆ ಅವರ ಬಿಸ್ನೆಸ್ ಅಲ್ಲೂ ಅದನ್ನ ಅಳವಡಿಸ್ಕೊಳ್ಳೋಕೆ ಬಹಳ ಅನುಕೂಲ ಆಗುತ್ತೆ. ಸೊ ನಾರ್ಮಲ್ ಆಗಿ ನಾನು ನನ್ನಾಗೆ ನಾನು ಒಂದು ವ್ಯಾಪಾರ ಮಾಡ್ತಾ ಇರುವಾಗ ನಾನು ಒಬ್ಬನೇ ಆಗಿರ್ತೀನಿ. ನನ್ನ ಎಲ್ಲಾ ಕೆಲಸಗಳಿಗೂ ನಾನೇ ಇದಿರುತ್ತೆ. ನನಗೆ ಒಂದು ಮೆಂಟರ್ ಬೇಕಾಗ್ಬೋದು ನನಗೆ, ಅಥವಾ ಒಂದು ಸಹಯೋಗಕ್ಕೆ ಒಂದು ಉದ್ಯಮದಲ್ಲಿ ಇರುವಂತವರು ಒಬ್ರು ಯಾರು ಒಬ್ರು ನನ್ನ ಕೈ ಜೋಡಿಸೋಕೆ, ನನ್ನ ಕಷ್ಟ ಮತ್ತೆ ಇದನ್ನ ಪರಿಹಾರ ಕೊಡೋದಕ್ಕೆ ಎಲ್ಲದಕ್ಕೂ ಜನ ಬೇಕಾಗತ್ತೆ. ಬಟ್ ಆಚೆ ನೋಡಿದಾಗ ನಾನು ಉದ್ಯಮ ಸ್ಟಾರ್ಟ್ ಮಾಡಿದಾಗ ನಾನು ನನ್ನ ಫಸ್ಟ್ ಜನರೇಷನ್ ಬಿಸ್ನೆಸ್ ಮ್ಯಾನ್. ನನ್ನ ಜೊತೆ ಕೂತಿರೋರ್ನ ಕೇಳಿದ್ರೆ ಅವರು ಎಲ್ಲರೂ ಫಸ್ಟ್ ಜನರೇಷನ್ ಬಿಸ್ನೆಸ್ ಅಲ್ಲಿ. ಸೊ ಎಲ್ಲರಿಗೂ ಒಂದು ದೊಡ್ಡ ಇದು ಯಾವಾಗ್ಲೂ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಬೇಕಾಗಿರುವಂತ ಒಂದು ಏನು ಶಕ್ತಿ ಬೇಕು ನಮ್ಮ ಜೊತೆಗೆ ಬೇಕು, ಅದನ್ನ ನಮ್ಗೆ ಕಷ್ಟ ಆಗಿತ್ತು ನಮ್ಮ ಟೈಮಲ್ಲಿ. ಬಟ್ ಇವತ್ತು ನೋಡಿದಾಗ ಒಂದು BNI ಅಂತ ಇರೋ ಒಂದು ಸಂಸ್ಥೆ ಬಂದ ಮೇಲೆ ನಾನು ಒಂದು ಸದಸ್ಯನಾಗಿ ಸೇರಿದ್ದಲ್ಲಿ ನನಗೆ ಅದು ಬಂದಾಗ ನನಗೆ ಒಂದೇ ಅನ್ಸಿದೆ ಅಂತ ಹೇಳಿದ್ರೆ, ಇದೊಂದು 10 ವರ್ಷ ಹಿಂದೆ 12 ವರ್ಷ ಹಿಂದೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಇದೊಂದು ಸಿಕ್ಕಿದ್ದಿದ್ರೆ ಬಹಳ ಅನುಕೂಲ ಆಗಿರ್ತಾ ಇತ್ತು ಅಂತ ಒಂದು ನನಗೆ ಅನ್ಸಿದ್ದು, ಅವತ್ತಿನ ಫಸ್ಟ್ ಅನ್ಸಿದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟಾರ್ಟ್ ಆಗುವಾಗ ಒಂದು 35-40 ಜನ ನಮಗೆ ಉದ್ಯಮಿಗಳು ಸಿಗ್ತಾರೆ, ಹಲವಾರು ಬೇರೆ ಬೇರೆ. ಯಾಕಂದ್ರೆ BNI ಅಲ್ಲಿ ನಮಗೆ ಬರುವಾಗ ಒಂದು ಚಾಪ್ಟರ್ ಅಂತ ಹೇಳುವಾಗ ಅದರಲ್ಲಿ ಒಬ್ರಿಗೆ ಒಂದೇ ಒಂದು ಅವಕಾಶ ಇರುತ್ತೆ, ಒಂದು ಇಂಡಸ್ಟ್ರಿಯಿಂದ ಒಂದೇ ಅವಕಾಶ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದೊಂದು 30-40 ಜನ ನಮಗೆ ಬೇರೆ ಬೇರೆ ಇಂಡಸ್ಟ್ರಿಯವರು ಸಿಗ್ತಾರೆ. ಸೊ ಅದರಿಂದ ಒಂದು ಕಲಿತಾ ಸಿಗುವಂತದ್ದು, ನಾಲೆಜ್ ಸಿಗುವಂತದ್ದು, ಸಪೋರ್ಟ್ ಸಿಗುವಂತದ್ದು, ಕೊಲಾಬ್ರೇಷನ್ ಸಪೋರ್ಟ್ ಸಿಗುವಂತದ್ದು, ಇದು ಬಹಳ ಅನುಕೂಲ ಆಗುವಂಥದ್ದು. ಸೊ ಯಾರೇ ಒಂದು ಸ್ಟಾರ್ಟ್ಅಪ್ ಇರ್ಬೋದು ಅಥವಾ ಅವರು ಆಲ್ರೆಡಿ ನಡೆಸ್ತಾ ಇರುವಂತವ್ರು ಇರ್ಬೋದು, ನಮ್ಮ ಜೊತೆ ಇವಾಗ ನೋಡಿದ್ರೆ ನಮ್ಮಲ್ಲಿ ಎಲ್ಲ BNI ಅಲ್ಲಿ ಇರೋದು ಎಲ್ಲ ಮಿಶ್ರಣ ಇದ್ದಾರೆ. ಸ್ಟಾರ್ಟ್ಅಪ್ ಆಗಿರೋರು ಇದ್ದಾರೆ, 2 ವರ್ಷ ಸ್ಟಾರ್ಟ್ ಆಗಿ 2 ವರ್ಷ ಇರೋರು ಇದ್ದಾರೆ, 20 ವರ್ಷ ನಡೆಸಿರೋರು ಇದ್ದಾರೆ, 70 ವರ್ಷ ನಡೆಸಿರೋರು ಇದ್ದಾರೆ, 95 ವರ್ಷ ಬಿಸ್ನೆಸ್ ನಡೆಸ್ತಾ ಇರೋರು ಇದ್ದಾರೆ. ಸೊ ಲೆಗಸಿ ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ, ಒಂದು 3 ಜನರೇಷನ್ ಆಗಿದೆ ಅಂತವ್ರು ಇದ್ದಾರೆ. ಅವ್ರಿಗೂ ಅದರಿಂದ ಅನುಕೂಲ ಖಂಡಿತ ಪಡಿತಾ ಇದ್ದಾರೆ. ಅದು ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಜಾಗತಿಕ ಏನಿದೆ ಬಿಸ್ನೆಸ್ ಸಿನಾರಿಯೋಸ್ ಇವಾಗ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು BNI ಅಲ್ಲಿ ಅದನ್ನ ಆದಷ್ಟು ನಾವು ಅಳವಡಿಸ್ಕೊತಾ ಹೋಗ್ತೀವಿ. ನಾವು ನಮ್ಮ ಮೆಂಬರ್ಸ್ಗೆ ಅದು ಸಪೋರ್ಟ್ ಆಗ್ಲಿ ಅಂತ ಹೇಳಿ ನಾವು ಅದನ್ನೆಲ್ಲಾನು ಅಳವಡಿಸ್ಕೋತೀವಿ. ನಾವು ಟೆಕ್ನಾಲಜಿ ಇರ್ಬೋದು, ಮಾರ್ಕೆಟಿಂಗ್ ಸ್ಪೇಸಸ್ ಇರ್ಬೋದು, ಎಲ್ಲಾನು. ಸೊ ಹಾಗಾಗಿ ಯಾರೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ನಾವು ನೋಡಿದಾಗೆ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಇದನ್ನ. ನಮ್ಮಲ್ಲೇ ನಾವು ನೋಡ್ತೀವಿ, ಯಾರೋ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ 6 ತಿಂಗಳು 1 ವರ್ಷ, ಅಂಡ್ 1 ವರ್ಷದಲ್ಲಿ ಅವರು ಬಾಗ್ಲ ಹಾಕಿ ಲಾಸ್ ಮಾಡ್ಕೊಂಡು ಆಚೆ ಹೋಗ್ತಾರೆ, ಬೇಸರ ಪಟ್ಕೊಂಡು ನನಗೆ ಆಗ್ಲಿಲ್ಲ ಅಂತ ಹೋಗ್ತಾರೆ. ಸೊ ನಾನು ಹೇಳೋದು ಖಂಡಿತ ಎಲ್ಲರೂ ಅವರ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ,
ಆ ಇನ್ವೆಸ್ಟ್ಮೆಂಟ್ಗೆ ಇದು ಏನು ಈ ಒಂದು BNI ಅಲ್ಲಿ ಒಂದು ಸದಸ್ಯತೆ ಪಡ್ಕೊಂಡು ಅವರು ಮಾಡ್ತಾರೆ, ಅದರಿಂದ ಅವರು ಬಹಳ ಪ್ರಯೋಜನ ಪಡ್ಕೋಬಹುದು. ಸೊ ಹಾಗಾಗಿ ಇಟ್ ಇಸ್ ಡೆಫಿನೆಟ್ಲಿ ಎ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಆ್ಯಂಡ್ ನಮ್ಮದು ಒಂದು ಫೋಕಸ್ಡ್ ಆರ್ಗನೈಸೇಷನ್, ಏನು ವೆರಿ ಕ್ಲಿಯರ್ ನಮ್ಮದು ಒಂದು ಬಿಸ್ನೆಸ್ ಪರ್ಪಸ್ಸು, ಒಂದು ಲೀಡರ್ಶಿಪ್ಪು, ಒಂದು ಕಲಿತಾ, ಇದ್ರ ಮೇಲೆ ನಮ್ಮದು ಇರೋವಂಥ ಫೌಂಡೇಶನ್ ನಮ್ಮದು. ಸೊ ಹಾಗಾಗಿ ಅವರಿಗೆ ಖಂಡಿತ BNIಗೆ ಬರುವಾಗ ಅವರಿಗೆ ಒಂದು ಹಲವಾರು ಅವರಿಗೆ ಪ್ರಯೋಜನ ಪಡಿಬೋದು. ಓಕೆ ಸರ್, ಬಂದು ಎಷ್ಟು ಟೈಮ್ ಆಯ್ತು ಸರ್ BNIಗೆ? ನಂದು ಆಲ್ಮೋಸ್ಟ್ ಇವಾಗ ಒಂದು ಹತ್ತತ್ರ ಒಂದು 15 ವರ್ಷ ಆಯ್ತು. 15 ವರ್ಷ ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಇಂದ ತಾವಿದ್ದೀರಿ? ಹೌದು, ನಾನು ಒಂದು ಹೇಳಿದ್ನಲ್ಲ, ನಾನು ಒಂದು ನನ್ನ ಬಿಸ್ನೆಸ್ ಅಲ್ಲಿ ನಾನು ಒಂದು ಸದಸ್ಯನಾಗಿ ಸ್ಟಾರ್ಟ್ ಆಗಿದ್ದಲ್ಲಿ 15 ವರ್ಷದ ಹಿಂದೆ ನಾನು ಒಬ್ಬ ಸದಸ್ಯನಾಗಿದ್ದೆ. ಅದರಿಂದ ಆಮೇಲೆ ಮುಂದಕ್ಕೆ ನಾನು ಮಂಗಳೂರಿಗೆ ಇಲ್ಲಿಗೆ ಬಂದು ಇಲ್ಲಿ BNI ಅನ್ನ ನಾನು ಸ್ಟಾರ್ಟ್ ಮಾಡಿದೆ. ಓಕೆ ಎಸ್ ಸರ್, ಇದು ಗಣೇಶ್ ಎನ್ ಶರ್ಮಾ ಅವರ ಮಾತುಗಳು. ಜೊತೆಗೆ ನಮ್ಮ ಜೊತೆ ಮತ್ತೊಬ್ರು ಯುವ ಉದ್ಯಮಿ ಮೋಹನ್ ರಾಜ್ ಸರ್ ಇದ್ದಾರೆ. ಸೊ ಅವರಿಗೆ BNI ಎಷ್ಟು ಇಂಪ್ಯಾಕ್ಟ್ ಆಯ್ತು ಉದ್ಯಮ ಕ್ಷೇತ್ರದಲ್ಲಿ ಅನ್ನೋದು. ತದನಂತರ ನಾನು ಎಕ್ಸ್ಪೋಗೆ ಹೋಗ್ತೀನಿ, ಯಾಕಂದ್ರೆ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಅಥವಾ ಇದರಿಂದ ಏನು ಉಪಯೋಗ ಇದೆ, ಅಥವಾ ನಾಳೆ ಎಕ್ಸ್ಪೋಗೆ ಬರ್ಬೇಕಾದ್ರೆ ಏನಕ್ಕೋಸ್ಕರ ಯಾಕೆ ಬರಬೇಕು, ಅಥವಾ ಇದರಿಂದ ಇವ್ರುಗಳು ಮಾಡ್ತಾ ಇದ್ದಾರೆ BNI ಏನು ಲಾಭ ಇದೆ, ಏನು ಪ್ರಾಫಿಟ್ ಬರುತ್ತೆ. ಸೊ ಎಲ್ಲ ವಿಚಾರಕ್ಕೂ ಮಾತಾಡಬೇಕು. ಬಿಫೋರ್ ದಟ್, ಎಸ್ ಸರ್, ಆಸ್ ಎ ಮೋಹನ್ ರಾಜ್ ಅವರಿಗೆ, ತಾವು ಬಿಸ್ನೆಸ್ ಮ್ಯಾನ್, ಬಟ್ ಸ್ಟಿಲ್ ತಮಗೆ BNI ಎಷ್ಟು ಎಫೆಕ್ಟಿವ್ ಅಂಡ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಎಷ್ಟು ಒಳ್ಳೆಯದಾಗಿದೆ? ಎಲ್ಲರಿಗೂ ನಮಸ್ತೆ. BNI ಅಂತ ಹೇಳುವಂಥದ್ದು ನಾನೊಂದು 7 ವರ್ಷದ ಮುಂಚೆ BNIಗೆ ಜಾಯ್ನ್ ಆದೆ. ಜಾಯ್ನ್ ಆದ ನಂತರ ಸ್ಟಾರ್ಟಿಂಗ್ ಡೀಟೇಲ್ ಆಗಿ ಗೊತ್ತಿರಲಿಲ್ಲ, ಮತ್ತೆ ಅದರಲ್ಲಿ ಹೋದ್ಮೇಲೆ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ಮೇಲೆ ತುಂಬಾ ಗೊತ್ತಾಯ್ತು. ಅಪಾರ್ಟ್ ಫ್ರಮ್ ದಟ್, ನನ್ನ ಬಿಸ್ನೆಸ್ಗೆ ನಾನು BNIಗೆ ಜಾಯ್ನ್ ಆದಾಗ ಯಾವಾಗಲೂ ಹೇಳಿದಾಗೆ 50 ಮಂದಿ ಎಂಪ್ಲಾಯ್ಸ್ ಇದ್ರು, ಇವಾಗ ಒಂದು 900 ಎಂಪ್ಲಾಯ್ಸ್ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಮೇನ್ ಥಿಂಗ್ ಇಸ್ ರೈಟ್ ಗೈಡೆನ್ಸ್. ಸರ್ ಆಲ್ರೆಡಿ ಹೇಳಿದಾಗೆ ನಮ್ಮೊಟ್ಟಿಗೆ ಇರುವಂತವ್ರು ಎಲ್ಲರೂ ಒಂದು ಏನೋ ಒಂದು ಮಾಡ್ಬೇಕಂತೇಳಿ ಸಾಧಿಸ್ಬೇಕಂತ ಇರ್ತಾರೆ. ಅಂತವ್ರು ಒಟ್ಟಿಗೆ ಸೇರಿದಾಗ ನಮ್ಗೊಂದು ಒಳ್ಳೆ ರೀತಿಯ ಒಂದು ಇದಿರ್ತದೆ, ಗುರಿ ಇರ್ತದೆ. ಅಪಾರ್ಟ್ ಫ್ರಮ್ ದಟ್, ನಮ್ಗೆ ಒಂದು ಏನಾದ್ರು ಕನೆಕ್ಷನ್ ಬೇಕಂತ ಹೇಳಿದ್ರೆ BNI ಅಲ್ಲಿ ಲೀಡ್ಸ್ ಅಲ್ಲ ರೆಫರಲ್ ಸಿಗ್ತದೆ ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಕನೆಕ್ಟ್ ಮಾಡ್ತಾರೆ. ಅವರನ್ನು ಕನೆಕ್ಟ್ ಮಾಡಿದಾಗ ನಮ್ಗೆ ಅಲ್ಲಿ ಬಿಸ್ನೆಸ್ ಕ್ಲೋಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ನನಗೆ, ನನ್ನ ಬ್ರೈಟಿಗೆ ತುಂಬಾ ಹೆಲ್ಪ್ ಆಯ್ತು, ನನ್ನ ಬಿಸ್ನೆಸ್ ಗ್ರೋ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅದು ಬಿಟ್ಟು ಇನ್ನೊಂದೇನಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಒಂದು 30 ಸೆಕೆಂಡ್ ಪ್ರೆಸೆಂಟೇಷನ್ ಅಂತ ಇದೆ BNI ಅಲ್ಲಿ, ಅದು ಮಾಡ್ಲಿಕ್ಕೆ ನಮಗೆ ಕಷ್ಟ ಅಂತ ಅನಿಸ್ತಿತ್ತು. ಇವಾಗ ನೀವು ಎಂತ ಕ್ವಶನ್ ಕೇಳ್ತೀರ ಅದಕ್ಕೆ ಆನ್ಸರ್ ಮಾಡೋಕೆ ಬಂತು. ದ್ಯಾಟ್ ಡಿಫರೆನ್ಸ್ ಬಿಕಾಸ್ ಆಫ್ BNI ಅಲ್ಲಿ ನಮಗೆ ಎವ್ರಿ ವೀಕ್ ಒಂದು 30 ಸೆಕೆಂಡ್ ಪ್ರೆಸೆಂಟೇಷನ್ ನಮ್ಮ ಕಂಪನಿ ಬಗ್ಗೆ ಮಾಡೋದು ಅಂತ ಹೇಳುವಾಗ ಸ್ಟಾರ್ಟಿಂಗ್ ತುಂಬಾ 30 ಸೆಕೆಂಡ್ ಅಲ್ಲಿ ಏನ್ ಮಾತಾಡ್ಲಿಕ್ಕೆ ಆಗ್ತದೆ ಅಂತ. ಬಟ್ ಮತ್ತೆ ಗೊತ್ತಾಯ್ತು, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಪ್ರಾಡಕ್ಟ್ ಅನ್ನು ಅಥವಾ ಸರ್ವಿಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ 30 ಸೆಕೆಂಡ್ಗೆ ಅಂತ. ದಟ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಟೈಮ್ ಸೆನ್ಸ್ ಅಂತ ಹೇಳ್ತೇವೆ, ಅದು BNI ಇಂದ ಇದಾಯ್ತು. ಅಪಾರ್ಟ್ ಫ್ರಮ್ ದಟ್, ನಮ್ಮ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಮಾತಾಡೋದ್ರಾಗ ಆಗ್ಲಿ, ಬಿಸ್ನೆಸ್ ಅಲ್ಲಾಗ್ಲಿ, ಅಥವಾ ಕನೆಕ್ಷನ್ ಅಲ್ಲಿ, ಮಂಗಳೂರಲ್ಲಿ ನಾನು ಬಂದಾಗ ಸ್ಟಾರ್ಟಿಂಗ್ ಒಂದು 40 ಕಾಂಟ್ಯಾಕ್ಟ್ ಸ್ಪೇರ್ ಅನ್ನು ಹುಡುಕುವಾಗ ತುಂಬಾ ಕಷ್ಟ ಇತ್ತು. ಅದೇ ಇವಾಗ ಮಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಪರಿಚಯ ಇದೆ. ಯಾಕಂತ ಹೇಳಿದ್ರೆ BNI ಇಂದ ಅದು ಪರಿಚಯ ಆಗಿದೆ ಅಂತ ಹೇಳಿ ಖುಷಿ ಆಗ್ತದೆ. ಬೇರೆ ಬೇರೆ ಜನ ಬರ್ತಾರೆ BNI ಮೀಟಿಂಗ್ ಆಗ್ಲಿ ಅಥವಾ BNI ಮೆಂಬರ್ಸ್ ಆಗ್ಲಿ. ಸೊ ಅದರಿಂದಾಗಿ ನನ್ನ ಬಿಸ್ನೆಸ್ ಗ್ರೋತ್ ಆಯ್ತು. ಅಂಡ್ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅವರಿಗೆ ಮೇನ್ ಆಗಿ ಬೇಕಾದದ್ದು ನೆಟ್ವರ್ಕ್. ಕರೆಕ್ಟ್. ಈ ಒಳ್ಳೆ ರೀತಿಯ ಕನೆಕ್ಷನ್ಸ್ ಇದ್ರೆ, ಒಳ್ಳೆ ರೀತಿಯ ಕನೆಕ್ಟ್ ಇದ್ದಾಗ ಆಟೋಮೆಟಿಕಲಿ ಒಳ್ಳೆ ರೀತಿ ಪ್ರಾಡಕ್ಟ್ ಆಗಿದ್ರೆ, ಸರ್ವಿಸ್ ಆಗಿದ್ರೆ ಬಿಸ್ನೆಸ್ ಗ್ರೋ ಆಗ್ತದೆ. ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಗ್ರೋ ಆಗ್ಲಿಕ್ಕೆ ಆಯ್ತು. ಅಂಡ್ ನಾನು ಒಂದು ಮಾತು, ಇವಾಗ ನೋಡಿ, ಬೇರೆ ಬೇರೆ ಸಂಘ ಸಂಸ್ಥೆ ಬೇರೆ ಬೇರೆ ಇದ್ದಾಗ BNIಗೆ ನಾವು ತುಂಬಾ ಟೈಮ್ ಕೊಡ್ತಾ ಇದ್ದೇವೆ. ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಒಂದು ಟೈಮ್ ಕೊಡುವಾಗ ತುಂಬಾ ಥಿಂಕ್ ಮಾಡ್ತಾರೆ ಜನರಲ್ ಆಗಿ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, BNIಗೆ ಟೈಮ್ ಕೊಟ್ಟದ್ದು ಆಟೋಮೆಟಿಕಲ್ ಅದು ಬಿಸ್ನೆಸ್ಗೆ ಕನ್ವರ್ಟ್ ಆಗ್ತದೆ. ಅದು BNI ಮೀಟಿಂಗ್ ಆಗಿರಲಿ, BNI ಆದ್ಮೇಲೆ ನಮ್ಮ ಬೇರೆ ಬೇರೆ ಫ್ರೆಂಡ್ಸ್ ಅನ್ನು ಮೀಟ್ ಆಗುವಂಥದ್ದಾಗಲಿ, ಅದೆಲ್ಲವೂ ಬಿಸ್ನೆಸ್ಗೆ ಕನ್ವರ್ಟ್ ಆಗಿದೆ. ಯಾಕಂದ್ರೆ ನಾವು ಒಂದು ಒಳ್ಳೆ ರೀತಿಯ ರಿಲೇಶನ್ಶಿಪ್ ಬಿಲ್ಡ್ ಮಾಡಿದಾಗ ಅವರು ನಮಗೆ ಬೇರೆ ಅವರ ವೆಂಡರ್ಸ್ ಆಗಲಿ, ಅವರ ಇದನ್ನು ಕನೆಕ್ಟ್ ಮಾಡ್ತಾರೆ. ಹಾಗೆ ಕನೆಕ್ಟ್ ಮಾಡ್ತಾ ಹೋದಾಗ ನಂದು ಬಿಸ್ನೆಸ್ ಗ್ರೋ ಆಯಿತು. ಅಂಡ್ ಇಲ್ಲದಿದ್ರೆ ನನಗೆ ಗೊತ್ತಿರಲಿಲ್ಲ ಈ ಒಂದು 10ನೇ ವರ್ಷದಲ್ಲಿ ಇಷ್ಟು ದೊಡ್ಡ ಒಂದು 900 ಎಂಪ್ಲಾಯೀಸ್ ಆಗೋದು ಅಂತ ಹೇಳಿದ್ರೆ ಒಳ್ಳೆ ವಿಷಯ. ಅಥವಾ ಅದು ನನ್ನ BNI ಸಪೋರ್ಟ್ ನಿಂದ ಮೆಂಬರ್ಸ್ನವರದು ಮತ್ತೆ ಎಲ್ಲರದೊಂದು ಸಹಕಾರದಿಂದ ಆಗಿದೆ. ಅಂಡ್ BNI ನಂಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಎಲ್ಲರಿಗೂ ಏನಂತ ಹೇಳಿದ್ರೆ, BNI ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಗ್ರೋ ಯುವರ್ ಪ್ರಾಡಕ್ಟ್, ಗ್ರೋ ಯುವರ್ ಕಂಪನಿ ಅಂತ ಹೇಳ್ತೇನೆ. ಈಗ ತಮ್ಮ ಅಂಡರ್ 900 ಎಂಪ್ಲಾಯ್ಸ್ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಅಂದ್ರೆ ಮೋಹನ್ ರಾಜ್ ಅವರು ಯುವ ಉದ್ಯಮಿ. ಎಷ್ಟು ಸರ್ ಏಜ್ ಎಷ್ಟಾಗಿರ್ಬೋದು ಕೇಳ್ಬೋದಾ? 35 ರನ್ನಿಂಗ್. 35 ರನ್ನಿಂಗ್. ಅಮೇಸಿಂಗ್. ಓಕೆ, ಮೋಹನ್ ರಾಜ್ ಅವ್ರದ್ದು 35 ರನ್ನಿಂಗ್, ಬಟ್ 900 ಪ್ಲಸ್ ಎಂಪ್ಲಾಯೀಸ್. ಗ್ರೇಟ್ ಸರ್, ಗ್ರೇಟ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಅಂಡ್ ವೈ ಮೋಹನ್ ರಾಜ್ ಸರ್ ಇಲ್ಲಿದ್ದಾರೆ, ಯಾಕೆ ನಾನು ಸಕ್ಸಸ್ ಆಗಿನಿ ಅಂತ ಬಂದಾಗ ಬಿಕಾಸ್ ಆಫ್ BNI ಅಂತ ಹೇಳ್ತಾರೆ ಅವರು. ಬಹುಶಃ 900 ಎಂಪ್ಲಾಯೀಸ್ ಇದ್ದಾರೆ ಅಂತ ಬಂದಾಗ ಹೇಗ್ ಟೈಮ್ ಕೊಡ್ತಾರೆ ಅಂತ ಪ್ರಶ್ನೆ. ಆ ಟೈಮ್ಗಳ ನಡುವೆ, ಆ ಬ್ಯುಸಿ ಶೆಡ್ಯೂಲ್ಗಳ ನಡುವೆ BNIಗೆ ಪಕ್ಕ ಟೈಮ್ ಕೊಡ್ತೀನಿ ನಾನು. ಅಟ್ ಎನಿ ಕಾಸ್ಟ್ ನಾನು ಇದನ್ನ ಮಿಸ್ ಮಾಡಲ್ಲ, ಪಕ್ಕ ನಾನು ಟೈಮ್ ಕೊಡ್ತೀನಿ ಅಂತ ಬಂದಾಗ
ನಿಜವಾಗ್ಲೂ ಶಾಕ್ ಆಗುತ್ತೆ. ವೈ ಅಂಡ್ ಹೌ ಅನ್ನೋದು, ನಂಗೆ ಟೈಮ್ ಇಲ್ಲ, ನನಗೆ ಬಿಸ್ನೆಸ್ ಮಾಡಬೇಕು ಅಥವಾ ನಾನು ಬೆಳಿಬೇಕು, ಹಣ ಮಾಡಬೇಕು, ಬದುಕಬೇಕು, ಆದರೆ ಟೈಮ್ ಇಲ್ಲ, ಹಾಗಾಗಿ ನಾನು BNIಗೆ ಹೋಗಲ್ಲ ಅನ್ನುವಂಥವರು ಬಹುಶಃ ಇದನ್ನು ನೋಡಬೇಕಾಗುತ್ತೆ. ಸೊ 900 ಎಂಪ್ಲಾಯೀಸ್ ಇದ್ದಾರೆ, ಬಟ್ ಸ್ಟಿಲ್ ಲೈಕ್ 35 ವರ್ಷದಲ್ಲಿ ಈಗ ಮಾಡಿರುವಂಥ ಸಾಧನೆ ಅಮೇಸಿಂಗ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಸರ್ ಅಂಡ್ ಥ್ಯಾಂಕ್ ಯು. ಯಾಕಂದ್ರೆ ಇಲ್ಲೊಂದು ಪಾಯಿಂಟ್ ಆಡ್ ಮಾಡ್ಬೇಕಂತ ಹೇಳಿದ್ರೆ, ಒಂದು 7 ವರ್ಷದ ಮುಂಚೆ ಗಣೇಶ್ ಎನ್ ಶರ್ಮಾ ಸರ್ ಅವರು ಹೇಳಿದ್ರು, ವೆನ್ ಪ್ರೊಫೆಷನಲ್ ರನ್ಸ್ ಯುವರ್ ಬಿಸ್ನೆಸ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ಅಂತ. ಸೊ ಆ ಒಂದು ಇದನ್ನು ಕರೆಕ್ಟ್ ಆಗಿ ಥಿಂಕ್ ಮಾಡಿ ಅದರ ರೀತಿಯಲ್ಲಿ ನನ್ನ ಈಗ ಆಫೀಸಲ್ಲಿ ಬೇರೆ ಬೇರೆ ಮ್ಯಾನೇಜರ್ಸ್ ನವರು ಅವರೇ ಹ್ಯಾಂಡಲ್ ಮಾಡ್ತಾ ಇದೆ. ನಮ್ದು ಸೆಕ್ಯೂರಿಟಿ ಆಗಲಿ ಬೇರೆ ಬೇರೆ ಮ್ಯಾನ್ ಪವರ್ ತುಂಬಾ ಚಾಲೆಂಜಿಂಗ್. ಬಟ್ ಅದನ್ನ ನಾವು ಎಲ್ಲ ಬಿಸ್ನೆಸ್ ಮ್ಯಾನ್ ಅವರು ಟೈಮ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೀ ಹೇಳ್ಬಹುದು. ಬಟ್ ಆ ವೆನ್ ಪ್ರೊಫೆಷನಲ್ ರನ್ಸ್ ಯುವರ್ ಬಿಸ್ನೆಸ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್. ಇಲ್ಲ ಅಂತ ಹೇಳಿದ್ರೆ ನಾವೇ ಅಲ್ಲಿ ವರ್ಕ್ ಮಾಡಿದಾಗ ಆಗ್ತದೆ. ಸೊ ದಟ್ ಇಸ್ ಇನ್ಪುಟ್ ಆಲ್ಸೋ ಗಾಟ್ ಫ್ರಮ್ BNI ಅಂಡ್ ಇಂಪ್ಲಿಮೆಂಟಿಂಗ್ ದಟ್. ಓಕೆ, ಗ್ರೇಟ್. ತಮ್ಮ ಸಂಸ್ಥೆ ಹೆಸರು ಬ್ರೈಟ್ ಸೊಲ್ಯೂಷನ್, ಬ್ರೈಟ್ ಗ್ಲೋಬ್ ಅಲ್ವಾ? ಓಕೆ, ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್. ಓಕೆ, ನಿಮ್ಗೆ ಎಸ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈಗ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ನಮ್ಮ ಮಂಗಳೂರು ಬೆಳೀತಾ ಇದೆ, ಕರಾವಳಿ ಭಾಗ ಬೆಳೀತಾ ಇದೆ ಅಂತ ಬಂದಾಗ ಇವರುಗಳ ಕೊಡುಗೆ ಬಹಳಷ್ಟಿದೆ. ಯಾಕಂದ್ರೆ ಇಂಥ ಯುವಕರು ಯಾವಾಗ ಮುಂದೆ ಬರ್ತಾರೆ, ಇವರುಗಳು ಯಾವಾಗ ಉದ್ಯಮಿಗಳಾಗ್ತಾರೆ, ಬಹಳಷ್ಟು ಜನರಿಗೆ ಉದ್ಯಮ ಸಿಗುತ್ತೆ, ಅಂದ್ರೆ ಅಲ್ಲಿ ಉದ್ಯೋಗ ಸಿಗುತ್ತೆ, ಬಹಳಷ್ಟು ಉದ್ಯೋಗಿಗಳು ಹುಟ್ಕೊಳ್ತಾರೆ. ಸೊ ಅಲ್ಟಿಮೇಟ್ಲಿ ನಮಗೆ ಕಾಂಟ್ರಿಬ್ಯೂಟ್ ಆಗುವಂತ ನಮ್ಮ ಸೊಸೈಟಿಗೆ, ನಮ್ಮ ಸಮಾಜಕ್ಕೆ. ಸೊ ದಟ್ಸ್ ವೈ ಎಸ್ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಹೆಮ್ಮೆ ಆಗುತ್ತೆ. ಅಂಡ್ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ವೈದ್ಯರು. ವೈದ್ಯರಿಗೆ ಇಲ್ಲೇನು ಕೆಲಸ ಅನ್ನುವಂತ ಕೆಲವರು ಕೂಡ ಹೇಳ್ತಾರೆ, ಯಾಕಂದ್ರೆ ಪೇಷಂಟ್ಗಳು ಬಹಳಷ್ಟು ಇರ್ತಾರೆ. ಸೊ ದಟ್ಸ್ ವೈ ಹಾಗಿದ್ದಾಗ BNI ಅಲ್ಲಿ ಹೌ ಲೈಕ್ ವೈದ್ಯರಿಗೂ ಕೂಡ ಸಪೋರ್ಟ್ ಸಿಗುತ್ತೆ ಅಂಡ್ ವೈದ್ಯರಾಗಿ ಬಹಳಷ್ಟು ಬ್ಯುಸಿ ಇರುತ್ತೇವೆ, ಬಹಳಷ್ಟು ಪೇಷಂಟ್ಗಳು ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಹೌ ಇಟ್ಸ್ ಟೈಮ್ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಸರ್. ಸಚಿನ್ ಅಡ್ಕ ಸರ್ ಅವರ ಬಗ್ಗೆ ಇಡೀ ನಮ್ಮ ಕರಾವಳಿ ಭಾಗಕ್ಕೆ ಗೊತ್ತಿದೆ, ಪ್ರಸಿದ್ಧವಾಗಿರುವಂತಹ ವೈದ್ಯರು ಅವರು. ಸೊ ಹಾಗಿದ್ದಾಗ ಸರ್ ಫಸ್ಟ್ ರಿಯಾಕ್ಷನ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಚಿನ್ ಅಡ್ಕ, ನಮ್ಮ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ಕದ್ರಿಕಂಬಳ ಮತ್ತೆ ವೆಲ್ಲಿಂಗ್ಶಾದಲ್ಲಿದೆ. ನೀವು ಹೇಳಿದಾಗೆ ವೈದ್ಯರಿಗೆ ಎಂತ ಕೆಲಸ. ಸೊ ಡೆಫಿನೆಟ್ಲಿ ನಾವೊಂದು ವೈದ್ಯ ಆಗಿರ್ತೇವೆ, ಒಂದು ಪೇಷಂಟ್ ಬಂದಾಗ ನಾವು ಡೆಫಿನೆಟ್ಲಿ ನಾವೊಂದು ವೈದ್ಯರಾಗಿ ಒಂದು ಪೇಷಂಟ್ ನೋಡಬೇಕಾಗ್ತದೆ. ಅದೇ ರೀತಿ ಒಂದು ಸಂಸ್ಥೆ ನಡೆಸಬೇಕು ಅಂತ ಹೇಳುವಾಗ ನಮಗೆ ಬೇರೆ ಬೇರೆ ಸ್ಕಿಲ್ ಅನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ. ನೀವೆಲ್ಲ ನೋಡಿರ್ಬೋದು, ಮಂಗಳೂರಲ್ಲಿ ನೋಡ್ಬೋದು, ಬೇರೆ ಕಡೆ ಸಹ ನೋಡಿರ್ಬೋದು, ಒಳ್ಳೆ ವೈದ್ಯ ಒಳ್ಳೆ ಹಾಸ್ಪಿಟಲ್ ನಡೆಸಲೇಬೇಕು ಅಂತ ಹೇಳುವಂಥದ್ದು ಅವಶ್ಯಕತೆ ಇರೋದಿಲ್ಲ. ತುಂಬಾ ವೈದ್ಯರು ಒಂದು ಹಾಸ್ಪಿಟಲ್ ನಡೆಸಲಿಕ್ಕೆ ಭಾರಿ ಕಷ್ಟಪಡ್ತಾರೆ. ಯಾಕೆ ಕಷ್ಟಪಡ್ತಾರೆ ಅಂದ್ರೆ, ನಾವು ಒಂದು ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಬಟ್ ಎಟ್ ದ ಸೇಮ್ ಟೈಮ್ ಒಂದು ನಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನಿದೆ ಅದನ್ನ ನಾವು ಯಾವಾಗ ಡೆವಲಪ್ ಮಾಡೋದಿಲ್ಲ, ಆವಾಗ ನಮಗೆ ಒಂದು ಯಾವುದೇ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಅದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸೊ ದಟ್ ಈಸ್ ವಾಟ್ ವಿ ಲರ್ನ್ ಇನ್ BNI. ಸೊ ಈ BNI ಸಂಸ್ಥೆಯ ಮೂಲಕ ನಮಗೆ ಒಂದು ನಾವು ಹೇಗೆ ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ ನಮ್ಮ ವೈದ್ಯಕೀಯ ಇದರಲ್ಲಿ, ಅಂದರೆ ಕಂಟಿನ್ಯೂಸ್ ಆಗಿ ನಾವು ಓದಬೇಕು, ಕಂಟಿನ್ಯೂಸ್ ಆಗಿ ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಅದೇ ರೀತಿ ಈ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನಿದೆ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಈ BNI ಸಂಸ್ಥೆ ನಮಗೆ ಹೇಳ್ಕೊಡ್ತದೆ. ಸೊ ಇದರ ಮೂಲಕ ನಾವು ಪ್ಯಾರಲ್ ಆಗಿ ಒಂದು ಡಾಕ್ಟರ್ ಆಗಿ ಒಳ್ಳೆ ಡಾಕ್ಟರ್ ಆಗಿರಬೇಕು, ಅದರೊಟ್ಟಿಗೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನು ನಾವು ಡೆವಲಪ್ಮೆಂಟ್ ಮಾಡಿದಾಗ ಖಂಡಿತವಾಗಿ ಯಾವುದೇ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಿಮಗೆ ನೀವು ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಬಟ್ ಬೇರೆ ವ್ಯವಸ್ಥೆಗಳೆಲ್ಲ ಒಂದು ನೀವು ಹಾಸ್ಪಿಟಲ್ ಹೋದಾಗ ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟು, ಅಲ್ಲಿ ಬಾರಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮ್ಯಾನೇಜ್ಮೆಂಟ್ ಸ್ಕಿಲ್. ಸೊ ದಟ್ ಈಸ್ ವಾಟ್ ಲೈಕ್ ವಿ ಲರ್ನ್ ಫ್ರಮ್ ಅವರ್ BNI ಫ್ರೆಂಡ್ಸ್. ಸೊ ಇಲ್ಲಿ ಮುಖ್ಯ ಏನಾಗಿರುತ್ತೆ ಅಂದ್ರೆ, ನಾವೊಬ್ಬರೇ ಇರೋದಿಲ್ಲ, ನಮ್ಮ ಜೊತೆ ಒಂದು ನಮ್ಮ ಚಾಪ್ಟರ್ ಅಲ್ಲಿ ಒಂದು 100 ಜನ ಮೆಂಬರ್ಸ್ ಇದ್ದಾರೆ ಈಗ. ಅವರೆಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಅವರಿಂದ ಬೇರೆ ಬೇರೆ ನಾವು ಕಲಿಬಹುದು. ಸೊ ನಾವು ಆಸ್ ಎ ಡಾಕ್ಟರ್ ಆಗಿ ನಾವು ಒಳಗೆ ಕೂತಿರ್ತೇವೆ, ಬಟ್ ನಮ್ಮ ಮೈಂಡ್ ಸೆಟ್ ಅದಕ್ಕೆ ರಿಸ್ಟ್ರಿಕ್ಟ್ ಆಗಿರ್ತದೆ. ಬಟ್ ಯಾವಾಗ ನಾವು ಈ ತರ ಹೊರಗಡೆ ಸಾಮಾಜಿಕವಾಗಿ ನಾವೆಲ್ಲ ಹೇಳ್ತೇವೆ, ಮನುಷ್ಯರು ಯಾವತ್ತು ಸೋಷಿಯಲ್ ಅನಿಮಲ್ ಅಂತ ಹೇಳಿ, ಒಬ್ಬ ಮನುಷ್ಯ ಒಬ್ಬನಾಗಿ ಬದುಕಲಿಕ್ಕೆ ಆಗುದಿಲ್ಲ, ನಾವು ಜನಗಳ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿ. ಯಾವಾಗ ನಾವು ಜನಗಳ ಮಧ್ಯದಲ್ಲಿ ಇರ್ತೇವೆ, ಖಂಡಿತವಾಗಿ ನಮಗೆ ಗೊತ್ತಿಲ್ಲದೆ ನಮ್ಮ ಪರ್ಸನಾಲಿಟಿ ಇರ್ಬೋದು, ನಮ್ಮ ಆಲೋಚನೆ ರೀತಿ ಮಾಡುವಂಥದ್ದು ಇರ್ಬೋದು, ಇದೆಲ್ಲ ಗೊತ್ತಿಲ್ಲದೆ ಬೆಳವಣಿಗೆ ಆಗ್ತಾ ಹೋಗ್ತದೆ. ನೋಡುವವರಿಗೆ 5 ವರ್ಷ ಆದ್ಮೇಲೆ ಅನಿಸ್ಬೋದು ಡಾಕ್ಟರ್ ಫುಲ್ ಚೇಂಜ್ ಆಗಿದ್ದಾರೆ, ತುಂಬಾ ಬದಲಾವಣೆ ಆಗಿದ್ದಾರೆ. ದಟ್ ವಿಲ್ ನಾಟ್ ರಿಯಲೈಸ್, ನಿಮಗೆ ಗೊತ್ತಾಗುದಿಲ್ಲ, ಬಟ್ ಬೇರೆಯವರಿಗೆ ಗೊತ್ತಾಗ್ತದೆ. ಬೇರೆಯವರು ಹೇಳ್ತಾರೆ ನಿಮ್ಮ ಬದಲಾವಣೆ. ವೈ? ಬಿಕಾಸ್ ದೇರ್ ಇಸ್ ಎ ಇಂಪ್ಯಾಕ್ಟ್ ಎವ್ರಿ ಡೇ ನಿಮ್ಮ ದೇಹದ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಪರ್ಸನಾಲಿಟಿ ಮೇಲೆ, ಅಥವಾ ನಿಮ್ಮ ಈ ಆರ್ಗನೈಸೇಷನ್ ಸ್ಕಿಲ್ ಇರ್ಬೋದು, ಇದೆಲ್ಲ ಗೊತ್ತಿಲ್ಲದೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಒಟ್ಟಿಗೆ ಇರುವ ಕಾರಣ ನೀವು ಡೆವಲಪ್ ಆಗಿರ್ತೀರಿ. ದಟ್ ಈಸ್ ವಾಟ್ ವಿ ಫೈಂಡ್ ಇನ್ ಅವರ್ ಲೈಫ್. ನಮಗೇನು ಬದಲಾವಣೆ ಆಗಿದೆ ಅಂತ BNI ಸಂಸ್ಥೆ ಮೂಲಕ ಖಂಡಿತವಾಗಿ ಅದು ದಾರಿ ಮಾಡಿ ಕೊಡ್ತದೆ ನಿಮಗೆ ಗೊತ್ತಿಲ್ಲದೆ. ಬಿಕಾಸ್ ಎವ್ರಿ ಡೇ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ. ದಟ್ ಈಸ್ ವಾಟ್ ಲೈಕ್ ವಿ ಲರ್ನ್ ಇನ್ BNI. ಆ ಮೂಲಕ ನಮಗೆ
ನಮ್ಮ ಪರ್ಸನಾಲಿಟಿ ಇರ್ಬೋದು ಅಥವಾ ನಮ್ಮ ಆರ್ಗನೈಸೇಷನ್ ಹೇಗೆ ಬೆಳೆಸಬೇಕು ಅಂತ ಹೇಳುವಂಥದ್ದು ಈ ಸಂಸ್ಥೆ ನಮಗೆ ಹೇಳ್ಕೊಡ್ತದೆ. ಓಕೆ, ಈಗ ನಿಮ್ಮ ಪೇಷಂಟ್ಗಳು ಕೂಡ ಇರ್ತಾರೆ. ಕದ್ರಿಯಲ್ಲಿರುವಂಥ ವೇದಮಾಯು ಅನ್ನುವಂತಹ ಒಂದು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ನಮ್ಮ ಸಚಿನ್ ಅಡ್ಕ ಸರ್, ಡಾಕ್ಟರ್ ಸಚಿನ್ ಅಡ್ಕ ಸರ್. ಸೊ ಹಾಗಿದ್ದಾಗ ತಮಗೆ ಈ ಪೇಷಂಟ್ಗಳ ವಿಚಾರವಾಗಿ ತಾವುಗಳು ಮಾತಾಡೋ ಬಿಸಿ ಇರ್ತೀರಿ, ಬಟ್ ಸ್ಟಿಲ್ ಟೈಮ್ ಹೊಂದಿಸ್ಕೊಳ್ಲಿಕ್ಕೆ ಆಗ್ತದೆ? ಖಂಡಿತವಾಗಿ. ಅಂದ್ರೆ ಈ BNI ಅಂತ ಹೇಳುವಂಥದ್ದು ನಾವು ಪ್ರತಿ ವಾರ ಮೀಟಿಂಗ್ ಮಾಡ್ತೇವೆ. ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಇರ್ತದೆ. ಮಾರ್ನಿಂಗ್ 7:30 to 9:30 ವರೆಗೆ ಮೀಟಿಂಗ್ ಇರ್ತದೆ. ಸೊ ಮಾರ್ನಿಂಗ್ 7:30 ಯಾರು ತುಂಬಾ ಜನ ಎದ್ದಿರೋದಿಲ್ಲ. ಸೊ ನಮ್ದು ಬೆಳಿಗ್ಗೆ ಬೇಗ ಮೀಟಿಂಗ್ ಆಗಿರ್ತದೆ. ಸೊ ನಿಮಗೆ ಒಂದು 7:30 to 9:30 ಬೆಳಿಗ್ಗೆ 9:30 10 o'clock ಎವ್ರಿ ವೀಕ್ ಅಲ್ಲಿ ಒಂದು ವಾರ ಮೀಟಿಂಗ್ ಮಾಡ್ತೇವೆ. ಸೊ ಮೀಟಿಂಗ್ ಅಲ್ಲಿ 20 ಏಜೆಂಟ್ ಮೀಟಿಂಗ್ ಇರ್ತದೆ. ಒಬ್ರು ಪ್ರೆಸಿಡೆಂಟ್, ಸೆಕ್ರೆಟರಿ ಮತ್ತೆ ಇದು VP ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ವಿ ರನ್ ದ ಓವರ್ ಆಲ್ ಚಾಪ್ಟರ್. ದ ಬ್ಯೂಟಿ ಏನಂದ್ರೆ ಬೆಳಿಗ್ಗೆ ಮಾತ್ರ ಇರ್ತದೆ. ಸೊ ಬೆಳಿಗ್ಗೆ 7:30 9:00 ಇರ್ತದೆ. ದೆನ್ ಒಂದು 10 ಗಂಟೆಗೆ ನಾವು ಕ್ಲಿನಿಕ್ ಬರೆದು ನಮ್ದು ರೂಟೀನ್ ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ಮಧ್ಯದಲ್ಲಿ ಅದರಲ್ಲಿ ನಾವು ತುಂಬಾ ಕಲಿತೇವೆ. ಸೊ ವಿ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಸೊ ದ್ಯಾಟ್ ನಾರ್ಮಲಿ ಹೆಲ್ಪ್ ಅಸ್ ಬಿಲ್ಡ್ ಅವರ್ ಪರ್ಸನಾಲಿಟಿ ಇರ್ಬೋದು ಅಥವಾ ಆರ್ಗನೈಸೇಷನ್ ಇರ್ಬೋದು. ಓಕೆ ಓಕೆ, ಎಸ್ ಸರ್. ಇದು ಸಚಿನ್ ಅಡ್ಕ ಸರ್ ಮಾತುಗಳು. ಜೊತೆಗೆ ಈ ರೀತಿ ಇದ್ದಾಗ ಸಚಿನ್ ಅಡ್ಕ ಅವರು ಬೆಳೆದಿದ್ದಾರೆ, ಗಣೇಶ್ ಶರ್ಮಾ ಅವರು ಬೆಳೆದಿದ್ದಾರೆ, ಜೊತೆಗೆ ಮೋಹನ್ ರಾಜ್ ಅವರು ಬೆಳೆದಿದ್ದಾರೆ, ಜೊತೆಗೆ ಈ BNI ಇರುವಂತಹ ಬಹಳಷ್ಟು ಜನರು ಬೆಳೆದಿದ್ದಾರೆ. ಅದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಅಂತ ಬಂದಾಗ ಇವರುಗಳು ಮಾಡ್ತಾ ಇರುವಂತಹ ಬಿಸ್ನೆಸ್, ಕೊರೋನಾ ಕಾಲಘಟ್ಟದಲ್ಲೂ ಕೂಡ ಅತ್ಯದ್ಭುತವಾದ ಬಿಸ್ನೆಸ್ ಅನ್ನ ಮಾಡಿದ್ರು BNI ಅವರು. ಜೊತೆಗೆ ಈಗಲೂ ಕೂಡ ಕಳೆದ 12 ತಿಂಗಳಿಂದ ಬರೋಬ್ಬರಿ 176 ಕೋಟಿ ರೂಪಾಯಿ BNI ನಿಂದ ಬಿಸ್ನೆಸ್ ಆಗಿದೆ ಅಂತ ಬಂದಾಗ ನಿಜವಾಗ್ಲೂ ಒಬ್ಬರಿಗೆ ಒಬ್ರು ರೆಫರೆನ್ಸ್ ಕೊಡುವಂಥದ್ದು, ಒಬ್ಬರನ್ನ ಒಬ್ರು ಕನೆಕ್ಟಿವಿಟಿ ಕೊಡುವುದು. ಅಂದ್ರೆ ಬಹಳಷ್ಟು ಜನರಿಗೆ ಬಿಸ್ನೆಸ್ ಅಂತ ಬಂದಾಗ ಏನೇನೋ ಸಮಸ್ಯೆಗಳಿರ್ಬೋದು. ಅಂದ್ರೆ ಬಿಸ್ನೆಸ್ ನೆಟ್ವರ್ಕಿಂಗ್ ಅಂತ ಬಂದಾಗ ಬೇರೆ ಬೇರೆ ಆಯಾಮಗಳಿಗೆ ಹೋಗುತ್ತೆ. ನೀನೊಬ್ಬರನ್ನ ಸೇರಿಸು, ನಾನೊಬ್ಬರನ್ನ ಸೇರಿಸ್ತೀನಿ, ಆ ರೀತಿ ವಿಚಾರಗಳು ಕೂಡ ಬರುತ್ತೆ. ಸೊ ಹಾಗಿದ್ದಾಗ ಇಟ್ಸ್ ಕ್ಲಿಯರ್ ಕಟ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ಬೇಕು ಸರ್. ಯಾಕಂದ್ರೆ ಇದು ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್, ನಾಟ್ ಲೈಕ್ ಒಂದು ನೀನೊಬ್ಬರನ್ನ ಸೇರಿಸು ನಾನೊಬ್ಬರನ್ನ ಸೇರಿಸಿ ಆವಾಗ ನಿಂಗೆ ಸಿಗುತ್ತೆ, ಆ ರೀತಿ ಅಲ್ಲ ಇದು. ಎಸ್ ಸರ್, ಹೇಳಿ ಸರ್. ಸೊ ಥ್ಯಾಂಕ್ ಯು ಸಚಿನ್. ಇದು ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಯಾಕೆಂದ್ರೆ ನಿತಿನ್ ಸಾರಿ, ನೆಟ್ವರ್ಕಿಂಗ್ ಅಂತ ಎಲ್ಲರಿಗೂ ಬಂದಾಗ ಒಂದು ಬರುವಂತದ್ದು ಏನಂತ ಹೇಳಿದ್ರೆ ಒಂದು ಪಿರಮಿಡ್ ಸ್ಕೀಮು, ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಆಕ್ಚುಲಿ ಅದೊಂದು ಒಳ್ಳೆ ಇದೇನು ವ್ಯವಸ್ಥೆ ಒಳ್ಳೇದೇ ಆಕ್ಚುಲಿ. ಆದ್ರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಅದು ಅಳವಡಿಸ್ಕೊಂಡಿರೋ ರೀತಿ ಸರಿ ಇಲ್ಲ. ಇವತ್ತು ನೀವು ಬಹಳಷ್ಟು ಜನ ನಿಮ್ಗೆ ವೆಸ್ಟರ್ನ್ ಕಂಟ್ರೀಸ್ಗೆ ಹೋದ್ರೆ, US ಅಲ್ಲಿ ಹೋದ್ರೆ, ಯುರೋಪ್ ಅಲ್ಲಿ ಹೋದ್ರೆ ತುಂಬಾ ಜನ ಅದರಲ್ಲಿ ಇದ್ದಾರೆ. ಅಂಡ್ ಅವರು ಕರೆಕ್ಟಾಗಿ ಅದನ್ನ ಮಾಡ್ತಾರೆ, ಅದನ್ನ ಕರೆಕ್ಟಾಗಿ ರೀತಿಯಲ್ಲಿ ಮಾಡ್ತಾರೆ. ನಮ್ಮಲ್ಲಿ ಅದು ಏನಾಗಿದೆ, ಅದು ಕಲಿತಾ ಅದಕ್ಕೆ ಸರಿಯಾಗಿ ಹೇಳ್ಕೊಡಲ್ಲ, ಅದನ್ನ ಕಷ್ಟಪಟ್ಟಿದ್ ಮಾಡಿ. ನಮ್ಮಲ್ಲಿ BNI ಅಲ್ಲಿ ಆ ಇದಿಲ್ಲ. ನಮ್ಮಲ್ಲಿ ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ, ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ ನಮ್ಮಲ್ಲಿ MLM ಅಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕೀಮ್ ಅಲ್ಲ. ಮೋಹನ್ ರಾಜ್ ಬರಬೇಕು, ನಿಮ್ಮ ಕಡೆ 5 ಜನ ಕರಿಬೇಕು, ಅವ್ರ ಕಡೆ 10 ಜನ ಬರಬೇಕು, ಇಲ್ಲ. ನಮ್ಮಲ್ಲಿ ಇರೋದು ವೆರಿ ಸಿಂಪಲ್. ಅಲ್ಲಿ ನಾನು ಸದಸ್ಯ ಆಗ್ತೀನಿ, ನಾನು ನನ್ನ ಪರಿಚಯದಲ್ಲಿ ಇರೋದನ್ನ ಕರ್ಕೊಂಡ್ ಬರ್ತೀನಿ. ಅವ್ರನ್ನ ಜಾಯಿನ್ ಮಾಡಿಸೋದಕ್ಕಲ್ಲ, ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಡಕ್ಕೆ. ಅಲ್ಲಿಂದ ಅವ್ರಿಗೆ ಏನಾದ್ರು ವ್ಯಾಪಾರ ಅನುಕೂಲ ಆಗುವಂತದಿದ್ರೆ ಇಬ್ರಿಗೂ, ಅವ್ರಿಗೂ ಆಗ್ಬೋದು ಇವ್ರಿಗೂ ಆಗ್ಬೋದು. ಆ ತರ ಒಂದು ವ್ಯವಸ್ಥೆ, ಒಂದು ಪರಿಚಯ ಆಗೋದು. ಯಾಕೆಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬಿಸ್ನೆಸ್ಗೆ ಹೊಸ ಕಸ್ಟಮರ್ಸ್ ಬರೋಂಥದ್ದು ತುಂಬಾ ಇಂಪಾರ್ಟೆಂಟ್. ಹೌದು ಕರೆಕ್ಟ್. ಇವಾಗ ಹೊಸ ಕಸ್ಟಮರ್ನ ಎಲ್ಲಿ ಹುಡುಕ್ಲಿ ನಾನು? ಹೊಸ ಕಸ್ಟಮರ್ ಬರಲೇಬೇಕು ನನಗೆ, ಹೊಸ ಕಸ್ಟಮರ್ ಪರಿಚಯ ಆಗೋದು ಎಲ್ಲಿ? ಸೊ ಇದ್ರಲ್ಲಿ ಏನಾಗುತ್ತೆ, ಒಂದು BNI ಮೀಟಿಂಗ್ ಅಲ್ಲಿ ನನ್ನ ಪರಿಚಯ ಇರೋರನ್ನ ನಾನು ಕರ್ಕೊಂಡ್ ಬರ್ತೀನಿ, ಅವರ ಪರಿಚಯ ಇರೋರನ್ನ ಅವ್ರು ಕರ್ದು ಬರ್ತಾರೆ. ಅವರು ಒಬ್ರಿಗೆ ಪರಿಚಯ ಆಗಿ ಹಲವಾರು ಸತಿ ನಮಗೆ ಬಿಸ್ನೆಸ್ ಆಗೋ ಅನುಕೂಲಗಳು ಸಾಧ್ಯತೆ ಆಗ್ತದೆ. ಸೊ ದಟ್ ಈಸ್ ದಿ ಪರ್ಪಸ್ ಆಫ್ ದಿ ಇದಲ್ಲಿ. ಸೊ ನಮ್ಮಲ್ಲಿ ಯಾವುದೇ ರೀತಿಯಾದ ಒಂದು MLM ಸ್ಕೀಮ್ ಇಲ್ಲ. ಬಟ್ ಅಲ್ಲಿ ಬಂದಾಗ ಯಾರು ಬರ್ತಾರೆ, ಬಂದು ಮೀಟಿಂಗ್ ನೋಡ್ತಾರೆ. ಸಚಿನ್ ಅವರು ಹೇಳಿದ್ರು ವಾರಕ್ಕೊಮ್ಮೆ ಬರ್ತಾರೆ, ನಾವು ಕರೆದಿರ್ತೀವಿ. ಅವ್ರು ಬಂದು ನೋಡ್ತಾರೆ, ಅವ್ರು ಅನ್ಕೋತಾರೆ ಹೌದು ಈ ತರ ಒಂದು ಟೀಮ್ ನನಗೂ ಒಂದು ಸಿಕ್ಕಿದ್ರೆ ನನ್ನ ಬಿಸ್ನೆಸ್ಗೂ ಇದರಿಂದ ಅನುಕೂಲ ಆಗತ್ತೆ ಅಂತ ಹೇಳಿ ಅವರು ಒಂದು ವಾಲಂಟರಿ ಆಗಿ ಅವರು ಜಾಯ್ನ್ ಆಗುವಂತ ಸಾಧ್ಯತೆ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನಮ್ಮ ನೆಟ್ವರ್ಕ್ ಬೆಳೀತಾ ಹೋಗುತ್ತೆ. ನೆಟ್ವರ್ಕ್ ಬೆಳೆದಂಗೆ ಅವರ ಕಾಂಟ್ಯಾಕ್ಟ್ ಒಬ್ಬರೊಬ್ಬರಿಗೆ ಪರಸ್ಪರ ಸಪೋರ್ಟ್ ಆಗುತ್ತೆ. ಅದರಿಂದ ವ್ಯಾಪಾರ ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಅಂತ ಹೇಳುವಾಗ, ನಾನು ಅವಾಗಲೇ ಹೇಳಿದಾಗೆ MLM ಅಲ್ಲ, ನಾರ್ಮಲಿ ಯಾವುದೇ MLM ಸ್ಕೀಮಲ್ಲಿ ನೋಡಿದಾಗ ಏನಂತ ಹೇಳ್ತಾರೆ, ನೀವು ಇದೊಂದು ಏನೋ ಒಂದು ಮಾರಬೇಕು, ಅವ್ರದೇ ಆದ ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನ ಮಾರಬೇಕಂತ ಹೇಳ್ತಾರೆ. ಅಲ್ಲಿ ಅದು ಅದೇ ರೀತಿ ಹೆಲ್ತ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇದನ್ನ ನೀವು ಮೇಕಪ್ ಪ್ರಾಡಕ್ಟ್ ಇರ್ಬೋದು, ಇದನ್ನ ಮಾರ್ರಿ ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲಿ ಇಲ್ಲ, ಆ ತರದಲ್ಲ. ನಾವೆಲ್ಲರೂ ನಮ್ಮ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನಾವು ಮಾರುವಂಥದ್ದು. ಈಗ ನಾನೊಬ್ಬ ಕಂಪ್ಯೂಟರ್ ಇದಾಗಿದ್ರೆ ನನ್ನ ಇವಾಗ ತಾನೇ ಮೋಹನ್ ರಾಜ್ ಹೇಳಿದ್ರು, ಪ್ರತಿ ವಾರ ಬಂದು ನಾನು ನನ್ನ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಅನ್ನು ನಾನು ಅಲ್ಲಿ ಅಡ್ವರ್ಟೈಸ್ ಮಾಡ್ತೀನಿ. ನಾನು ಒಂದು ಏರ್ ಟೈಮ್
ನನಗೆ ಇರ್ತದೆ, ಅದರಲ್ಲಿ ನಾನು ಮಾತಾಡಿ ನನ್ನ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಅನ್ನ ಹೇಳುವಂತದ್ದು. ಸೊ ಹಾಗೆ ನಾವೇನಾಗುತ್ತೆ, ಎಲ್ಲರೂ ನಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಅನ್ನ ನಾವು ಕ್ಯಾನ್ವಾಸ್ ಮಾಡ್ತೀವಿ ಅಲ್ಲಿ. ದಟ್ ಈಸ್ ದಿ ಇದು. ಯಾಕೆ ಮಾಡ್ತೀವಿ, ಎಲ್ರಿಗೂ ಗೊತ್ತಾಗ್ಲಿ ನನ್ನ ಪ್ರಾಡಕ್ಟ್ ಸರ್ವಿಸ್ ಏನೇನ್ ಕೊಡ್ಬೋದು ನಾನು ಅನ್ನೋದ ಗೊತ್ತಾಗತ್ತೆ. ಹಾಗೆ ನಾನು ಇವಾಗ ನನಗೆ ಬೇರೆ ಆಚೆ ಹೋದಾಗ ಸುಮಾರು ಜನ ಯಾರೋ ಸಿಗ್ಬೋದು, ನನಗೆ ನನ್ನ ಪರಿಚಯದವ್ರು ಯಾರೋ ಫ್ರೆಂಡ್ ಸಿಗ್ಬೋದು, ರಿಲೇಟಿವ್ ಸಿಗ್ಬೋದು. ನಾಳೆ ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಒಂದ್ ಸ್ವಲ್ಪ ಕಾಲು ತೊಂದರೆ ಆಗಿದೆ, ಕಾಲು ನೋವು ಆಗ್ತಾ ಇದೆ, ಬೆನ್ನು ನೋವು ಆಗ್ತಾ ಇದೆ, ಅಥವಾ ನನಗೇನೋ ಒಂದು ಚರ್ಮದ ಇದಿದೆ ಅಂತ ಹೇಳಿದಾಗ ನನಗೆ ಇಮಿಡಿಯೇಟ್ ಗೊತ್ತಾಗತ್ತೆ, ಡಾಕ್ಟರ್ ಹೇಳಿದ್ರಲ್ಲ ಅವರಲ್ಲಿ ಇದಕ್ಕೆ ಒಂದು ವ್ಯವಸ್ಥೆ ಇದೆ ಅಂತ. ಅವಾಗ ನಾನು ಅವ್ರಿಗೆ ರೆಫರ್ ಮಾಡಬಹುದು, ನೋಡಿಪ್ಪ ಇಲ್ಲಿ ಡಾಕ್ಟರ್ ಸಚಿನ್ ಅವ್ರು ಇದ್ದಾರೆ, ಅವರು ಇಂತ ಇದಕ್ಕೆಲ್ಲ ಮೆಡಿಸಿನ್ ಕೊಡ್ತಾರೆ, ಸೊ ನೀವು ಯಾಕೆ ಅವ್ರ ಹತ್ರ ಒಂದು ಪರಿಚಯ ಹೋಗ್ಬಾರ್ದು ನೀವು ಅಂತ ಹೇಳಿ ನಾನು ಅವ್ರಿಗೆ ಒಂದು ರೆಫರ್ ಮಾಡಿ ಕಳಿಸುವಂತದ್ದು. ನಾವು ನಾರ್ಮಲ್ ಹಾಗೆ ಆಗೋದಲ್ವಾ, ಎಲ್ಲಾ ಕಡೆ ನಡೆಯುವಂತದ್ದೇ ಅದು, ಎಲ್ಲಾ ಕಡೆ ಆಚೆನೆ ನಡೆಯುವಂತದ್ದು ಹಾಗೇನೆ. ನಾವೇನೋ ಒಂದು ಒಂದು ಹಾಲಿಡೇ ಹೋಗ್ಬೇಕು ಅಂದ್ರೆ ಯಾರನ್ನಾರು ಕೇಳ್ತೀವಿ, ನೀವು ಎಲ್ಲಿ ಹೋಗಿದ್ರಿ, ಯಾ ಇದ್ರಲ್ಲಿ ಹೋಗಿದ್ರಿ ಅಂತ. ಅದೇ ತರ ಇದ್ರನ್ನು ಮಾಡುವಂತದ್ದು. ಸೊ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ಅದನ್ನ ಅಳವಡಿಸ್ತೀವಿ, ಅದರಿಂದ ಅಭಿವೃದ್ಧಿ. ಅಂದ್ರೆ ಒಬ್ರಿಗೊಬ್ರು ರೆಫರೆನ್ಸ್ ಕೊಡುತ್ತೆ ಅಷ್ಟೇ, ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಅಷ್ಟೇ, ಬೇರೆ ಏನಿಲ್ಲ, ವೆರಿ ಸಿಂಪಲ್. ಆಮೇಲೆ ಇದ್ರಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನೀವು ಹೇಳಿದಾಗೆ ಇಲ್ಲಿ 371 ಕೋಟಿ ಲಾಸ್ಟ್ 7 ವರ್ಷದಿಂದ ಆಗಿದೆ. ಕಳೆದ ಒಂದು ವರ್ಷದಲ್ಲಿ ಒಂದು 176 ಕೋಟಿ ಅಷ್ಟು ವ್ಯಾಪಾರ ಆಗಿದೆ. ಯಾರಿಗೂ ಇದರಲ್ಲಿ ಒಂದು ಕಮಿಷನ್ ಅಥವಾ ಕಿಕ್ ಬ್ಯಾಕ್ ಅನ್ನೋದಿಲ್ಲ. ಇವಾಗ ನನಗೆ ಒಂದು ಇವ್ರಿಗೆ ಒಂದು ವ್ಯಾಪಾರ ಆಗಿರ್ಬೋದು, ಎಷ್ಟೇ ಆಗಿರ್ಬೋದು, 50 ಲಕ್ಷ ಆಗಿರ್ಬೋದು, 5 ಕೋಟಿ ಆಗಿರ್ಬೋದು, ಅವ್ರು ರೆಫರಲ್ ಕೊಟ್ಟಿದ್ದಾರೆ, ಅವ್ರು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಕಮಿಷನ್ ಕೊಡಬೇಕು, ಕಿಕ್ ಬ್ಯಾಕ್ ಕೊಡಬೇಕು ಅನ್ನೋದು ಇಲ್ಲವೇ ಇಲ್ಲ. ದೆನ್ ವೈ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಉದ್ಯಮಗಳು ಹೇಗೆ ಹಾಗಾದ್ರೆ ಜೊತೆಗೆ ಕೈ ಜೋಡಿಸೋದು? ಇವಾಗ ಒಂದು ಇವಾಗ ನೋಡಿ, ಬಿಸ್ನೆಸ್ ಇದೆ, ಬಟ್ ಅದನ್ನ ಗ್ರೋ ಮಾಡ್ಬೇಕಂತ ಹೇಳಿದ್ರೆ ಹೇಗ್ ಮಾಡೋದು ನಾವು? ಸೊ ದಿಸ್ ಇಸ್ ಒನ್ ಮೋರ್ ಚಾನಲ್ ಆಫ್ ಮಾರ್ಕೆಟಿಂಗ್. ಬಟ್ ಏನ್ ಯೂಸ್ ಸರ್? ಈಗ ನೋಡಿ, ನೀವು ರೆಫರೆನ್ಸ್ ಕೊಡ್ತೀರಿ ಕರೆಕ್ಟ್, ಈಗ ಆಡಿಯನ್ ಪಾಯಿಂಟ್ ಆಫ್ ವ್ಯೂ, ಈಗ ನೀವು ರೆಫರೆನ್ಸ್ ಕೊಡ್ತೀನಿ ಕರೆಕ್ಟ್, ಬಟ್ ಏನ್ ಯೂಸ್ ತಮ್ಗೆ? ಸ್ಪೆಷಲಿ ಮೆಂಬರ್ ಆಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ನಾನೀಗ ಯಾರಿಗೂ ಒಂದು ರೆಫರೆನ್ಸ್ ಕೊಟ್ಟೆ, ಡಾಕ್ಟರ್ ಸಚಿನ್ ಅವರೇ ಹೀಗೆ ಒಂದು ಕನೆಕ್ಟ್ ಮಾಡಿದೆ ಅಂತ ಹೇಳ್ತೇವೆ. ಆವಾಗ ನೆಕ್ಸ್ಟ್ ಅವರ ಕಾಂಟ್ಯಾಕ್ಟ್ ಸ್ಪಿಯರ್ ಅಲ್ಲಿ ಅವರ ವೆಂಡರ್ಸ್ ನಂಗೆ ಕನೆಕ್ಟ್ ಮಾಡಿಕೊಡ್ತಾರೆ. ಸೊ ನನ್ಗೆ ಅವರಿಂದ ಬಿಸ್ನೆಸ್ ಸಿಗ್ತದೆ, ಅವರಿಗೆ ನನ್ನಿಂದ ಬಿಸ್ನೆಸ್ ಸಿಗ್ತದೆ. ಆಗಿರುವಾಗ ಏನಾಗ್ತದೆ, ಇಬ್ರು ಗ್ರೋ ಆಗ್ತೇವೆ. ಸೊ ಇದರಲ್ಲಿ ಕಮಿಷನ್ ಕಿಕ್ ಬ್ಯಾಕ್ಸ್ ಯಾವ್ದು ಇಲ್ಲ, ಕೊಡ್ಲಿಕ್ಕೂ ಇಲ್ಲ, ತೆಗೆದುಕೊಳ್ಳಿಕ್ಕಿಲ್ಲ. ಸೇಮ್ ಟೈಮ್ ನನ್ಗೆ ರೆಫರೆನ್ಸ್ ಮಾಡಿದಾಗ ಕೊಡ್ಲೇಬೇಕಂತ ಇರೋದಿಲ್ಲ, ಬಟ್ ಎಲ್ಲಿಯಾದ್ರೂ ಹೋದಾಗ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಇರ್ತದೆ. ಅವಾಗ ಅವರು ಎಲ್ಲಿಯಾದ್ರೂ ಹೋದಾಗ ನನ್ಗೆ ರೆಫರ್ ಮಾಡ್ತಾರೆ. ಸೊ ಅಲ್ಲಿ ನನ್ಗೂ ಬಿಸ್ನೆಸ್ ಸಿಕ್ಕಿತ್ತು, ಅವರಿಗೂ ಬಿಸ್ನೆಸ್ ಸಿಕ್ಕಿತ್ತು. ಅದೇ ನಾವು ಮಲ್ಟಿನ್ಯಾಷನಲ್ ಕಂಪನಿಗೆ ಯಾವ್ದಾದ್ರು ಕೊಟ್ರೆ ಅಲ್ಲಿ ರಿಟರ್ನ್ ಬರೋದಿಲ್ಲ, ನಾವು ಕೊಡ್ಲಿಕ್ಕೆ ಮಾತ್ರ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ BNI ರೆಫರಲ್. ಜಸ್ಟ್ ಗ್ರಾಟಿಟ್ಯೂಡ್, ಮತ್ತೆ ಒಂದು ಗೌರವ, ಜೊತೆಗೆ ಒಂದು ನಂಬಿಕೆ, ಭರವಸೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಸಂಸ್ಥೆಯ, ನಮ್ಮ BNI ಸಂಸ್ಥೆಯ ಒಂದು ಮುಖ್ಯವಾದ ಒಂದು ಫಿಲಾಸಫಿ, ನಮ್ಮ ಫಿಲಾಸಫಿ ಏನಂತ ಹೇಳ್ತೀವಿ, ಗಿವರ್ಸ್ ಗೇನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ, ಎಲ್ಲಾ ಇದ್ರಲ್ಲೂ ಹೇಳ್ಬೇಕಂತ ಹೇಳಿದ್ರೆ, ನೀವು ಬೇರೆಯವ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಒಂದು ಎಲ್ಲಾ ಇದ್ರಲ್ಲೂ ಹೇಳುವಂಥದ್ದು, ಎಲ್ಲಾ ಕಡೆನೂ. ಸೊ ಇದನ್ನೇ ಒಂದು ಸಿಂಪಲ್ ಆಗಿ ಒಂದು ಗಿವರ್ಸ್ ಗೇನ್ ಅಂತ ಹೇಳ್ತೀವಿ. ನಾನೊಬ್ರಿಗೆ ಈ ತರ ಒಂದು ಸಹಾಯ ಮಾಡಿದ್ರೆ ನನಗೂ ಅದರಿಂದ ಒಳ್ಳೇದಾಗ್ತದೆ. ಆ ರೀತಿ ಅದೊಂದು ಇದ್ರ ಪ್ರಕಾರ ನೀವು ಸ್ಪಿರಿಚುಯಾಲಿಟಿ ನೋಡಿದ್ರೆ ಅದೇ ಇರೋದಲ್ಲ, ಸ್ಪಿರಿಚುಯಾಲಿಟಿ ನೋಡಿದ್ರೆ ದಟ್ ಇಸ್ ರೈಟ್ಫುಲ್ ವೇ. ನೀವು ಯಾವುದೇ ಒಂದು ಉಪಕಾರ ಮಾಡಿ ನಿಮಗೂ ಅದರಿಂದ ಒಳ್ಳೇದಾಗ್ತದೆ ಅಂತ ಎಲ್ಲಾ ಕಡೆ ಹೇಳುವಂಥದ್ದು. ಅದೇ ಈ ಉದ್ಯಮದಲ್ಲಿ ಅದನ್ನ ಅಳವಡಿಸ್ಕೊಂಡು ನಾವು ಪರಸ್ಪರ ನಾವು ಒಬ್ರಿಗೆ ಒಳ್ಳೇದು ಮಾಡ್ತಾ, ಒಳ್ಳೇದು ಅಂತ ಹೇಳಿದ್ರೆ ಏನು, ಬೆಳವಣಿಗೆ. ಉದ್ಯಮದಲ್ಲಿ ಇನ್ನೇನ್ ಬೇಕು, ಬೆಳವಣಿಗೆ ಆಗ್ಬೇಕು. ಅದು ಎಲ್ಲಾ ರೀತಿಯಲ್ಲಿ ಆಗ್ಬೋದು, ಬರೀ ಸೇಲ್ಸ್ ಅಂತ ಅಲ್ಲ. ಸಚಿನ್ ಅವರು ಹೇಳಿದ್ರು, ಒಂದು ವ್ಯಕ್ತಿತ್ವ ಬೆಳವಣಿಗೆ ಆದ್ರೆ ಅದರಿಂದ ಮುಂದಕ್ಕೆ ಬೇರೆ ತರ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ಈ ತರ ಒಂದು ಬೆಳವಣಿಗೆಗೋಸ್ಕರ ಒಬ್ರಿಗೆ ಪರಸ್ಪರ ಒಂದು ಸಪೋರ್ಟ್ ಮಾಡೋಣ. ನಾವು ಇತರರಿಗೆ ಸಪೋರ್ಟ್ ಮಾಡೋದೇ ಗೊತ್ತಿಲ್ಲದೆ ನಾವು ಕೂಡ ಬೆಳಿತೀವಿ ಆಟೋಮೆಟಿಕ್ ಆಗಿ, ನಾವು ಎಲ್ಲಿದ್ವಿ. ಅದರೊಟ್ಟಿಗೆ ನಾವು ಸಂಬಂಧ ಬೆಳಲಿಕ್ಕೆ ಒಂದು ಮುಖ್ಯವಾದ ಪ್ಲಾಟ್ಫಾರ್ಮ್. ನಮ್ಮ ಚಾಪ್ಟರ್ ಅಂತ ಹೇಳುವಾಗ ನಾವು 100 ಮೆಂಬರ್ಸ್ ಇದ್ದೇವೆ. ಆ 100 ಮೆಂಬರ್ಸ್ ಇರುವಾಗ ನಾವು 4 ಜನರ ಹತ್ರ ಮಾತಾಡಿದ್ರೆ ಮಾತ್ರ ಸಂಬಂಧ ಬೆಳೆಯುದು. ಈ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ, ನಮ್ಮನ್ನು ಗುರುವಾರ ಮೀಟ್ ಮಾಡುವಾಗೆ ಮಾಡ್ತದೆ. ಅಲ್ಲಿ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಇದೆ. ಸೊ ಅದು ಏನ್ ಮಾಡ್ತದೆ, ನಮ್ಮನ್ನು ಪ್ರತಿ ವಾರ ಅಲ್ಲಿ ಹೋಗಿ ಮೀಟ್ ಮಾಡುವ ಕಾರಣ ನಾವು ಪ್ರತಿ ದಿವಸ ನಿತಿನ್ ಅವರ ಹತ್ರ ಡೈರೆಕ್ಟ್ ನಾವು ಡೈಲಿ ಒಂದು ವಾರ ಬಂದು ಮಾತಾಡಿದಾಗ ನಮ್ಮ ಸಂಬಂಧ ಬೆಳೀತದೆ. ಈ ಸಂಬಂಧಗಳೇ ನಮ್ಮನ್ನು ಮುಂದೆ ತಗೊಂಡು ಹೋಗುತ್ತೆ. ಯಾವಾಗ ನಾವು ಮೋಹನ್ ರಾಜ್ ಅವರ ಸಂಬಂಧ ಬೆಳೆಸಿದ್ದೇವೆ, ಅವರಿಗೆ ನಾಳೆ ಅನಿಸ್ಬೋದು ಡಾಕ್ಟರ್ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಅದೇ ರೀತಿ ನಂಗೂ ಅನಿಸ್ಬೋದು, ಮೋಹನ್ ಅವರು ಬಾರಿ ಕ್ಲೋಸ್ ಇದ್ದಾರೆ, ನಾನೇನಾದ್ರೂ ಅವರಿಗೆ ಬಿಸ್ನೆಸ್ ಮೂಲಕ ಇರ್ಬೋದು, ಯಾವುದೇ ಒಂದು ಫಂಕ್ಷನ್ ಇರ್ಬೋದು. ಫಂಕ್ಷನ್ ಇರುವಾಗ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ನಾವೆಲ್ಲ ಅಂದ್ರೆ ಸುಮಾರು 7 ವರ್ಷದಿಂದ ನಾವೆಲ್ಲ
ಒಂದೇ ಸಂಸ್ಥೆಯಲ್ಲಿ ಒಟ್ಟಿಗೆ ಇದ್ದೇವೆ. Okay. ವಿ ಆಲ್ ಬಿಕಮ್ ವೆರಿ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್. Correct. ಸೊ ಯಾವುದೇ ಒಂದು ಅವರ ಕಾರ್ಯಕ್ರಮ ಇರ್ಬೋದು ಅಥವಾ ಪ್ರೋಗ್ರಾಮ್ ಇರ್ಬೋದು ಅಥವಾ ಅವರ ಬಿಸ್ನೆಸ್ ಇರ್ಬೋದು, ಅದಕ್ಕೊಂದು ಸಪೋರ್ಟ್ ಸಿಸ್ಟಮ್ ಆಗಿ ನಾವು ಇರ್ತೇವೆ. ಸೊ ದಟ್ ಇಸ್ ವಾಟ್ ಲೈಕ್ ಸಮಥಿಂಗ್ ವಿ ಗೇನ್ ಇನ್ ದ ಆರ್ಗನೈಸೇಷನ್. ಇವರು ಹೇಳಿದಾಗ ಒಂದು ನಂಗೆ ನೆನಪು ಬಂತು. ನಂದು ಮದುವೆ ಇತ್ತು ಒಂದು 3 years ಬ್ಯಾಕ್ ನಮ್ಮ ಅಡ್ಯಾರ್ ಗಾರ್ಡನ್ ಅಲ್ಲಿ. ಎಲ್ಲರೂ ನೋಡುವಾಗ ಅಂದ್ರೆ ಬೇರೆ ಬೇರೆಯವರು ಬಂದಿದ್ರು, ಎಲ್ಲರೂ ನೋಡುವಾಗ ಯಾವ್ದು ಈವೆಂಟ್ ಕಂಪನಿ ಅಂತ ಕೇಳಿದ್ರು. ಬಟ್ ನಿಜವಾಗ್ಲಿ ಏನಂತ ಹೇಳಿದ್ರೆ ಡಾಕ್ಟರ್ ಸಚಿನ್ ಆಗ್ಲಿ, ಮಹೇಶ್ ಆಗ್ಲಿ, ಸುನಿಲ್ ಆಗ್ಲಿ, ಎಲ್ರು ರೋಷನ್ ಬರ್ಗೆ ತುಂಬಾ ಮಂದಿ ಇದ್ರು. ಎಲ್ರು ಒಂದು ಟೀಮ್ ಮಾಡಿ ಒಂದು ಕಮಿಟಿ ಮಾಡಿ ಫುಡ್ಗೆ ಬೇರೆ, ಸ್ಟೇಜ್ಗೆ ಬೇರೆ, ಇದಕ್ಕೆ ಬೇರೆ ಅಂತ ಹೇಳಿ, ಹಾಸ್ಪಿಟಾಲಿಟಿಗೆ ಬೇರೆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಒಂದು 2,500ದಿಂದ 3,000 ಗ್ಯಾದರಿಂಗ್ ಇತ್ತು ನನ್ನ ಪ್ಲಾನ್ ಪ್ರಕಾರ. ಬಟ್ ಒಂದು 4,500 ಹೋದಾಗ ಎಲ್ಲಿ ಕೂಡ ಏನು ಕೂಡ ಆಗದೆ ಅಷ್ಟು ನೀಟಾಗಿ ಇದು ಮಾಡಿದ್ರು. ಅದು ರಿಲೇಶನ್ಶಿಪ್. ಅದೇ ಅಂತ ಹೇಳಿದ್ರೆ ಈಗ ಬೇರೆ ಮ್ಯಾನೇಜ್ ಮಾಡಿದ್ರು, ಇವರೇ ಮ್ಯಾನೇಜ್ ಮಾಡಿದ್ರು ಎಲ್ಲ ಎಂಟೈರ್. That is the relationship what we are getting in BNI. Okay. Event ಕಂಪನಿಗೂ ಅಥವಾ ನಾವೇ ಇರುವುದಕ್ಕೂ there is a huge difference. And ಯಾರಾದ್ರೂ ಒಂದು VIP ಗೆಸ್ಟ್ ನವರು ಬಂದಾಗ್ಲೂ ಮಾತಾಡುವಾಗ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಸೊ ಎಂಟೈರ್ ಅದೊಂದು ಇದು ಒಂದು 3 years ಮುಂಚೆ ಮಾಡಿದ್ದು ಅದು BNI ಆಗಿ ನಾವು ಅಷ್ಟು ಕ್ಲೋಸ್ ಇದ್ದರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಬಂಧಿಕರೇ ಬರುವಾಗ ಥಿಂಕ್ ಮಾಡ್ತಾರೆ. ದಟ್ ಇಸ್ ದ ಡಿಫರೆನ್ಸ್ ಅಂಡ್ ದಟ್ ಇಸ್ ದ ರಿಲೇಶನ್ಶಿಪ್. ಇಲ್ಲಿ ಒಬ್ಬರನ್ನೊಬ್ರು ಬಿಟ್ಟುಕೊಡೋದಿಲ್ಲ ಇಲ್ಲ ಅಟ್ ಎನಿ ಕಾಸ್ಟ್ ಅಲ್ವಾ? ಎಸ್, ಬ್ಯೂಟಿಫುಲ್. ಇಲ್ಲ, ಒಳ್ಳೆಯ ಕಾನ್ಸೆಪ್ಟ್, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಒಂದು ಒಳ್ಳೆಯ ಸಮಾಜ ಕಟ್ಟುವಂತಹ ಮನಸ್ಸಿರಬೇಕು, ಪಾಸಿಟಿವ್ ವೈಬ್ ಇರಬೇಕು. ಅದು ಆಗುತ್ತೆ ಆಟೋಮೆಟಿಕಲ್. ನೆಗೆಟಿವ್ ಇದ್ರೆ ನೆಗೆಟಿವ್ ಹೋಗುತ್ತೆ, ಪಾಸಿಟಿವ್ ಮಾತ್ರ ಉಳಿಯುತ್ತೆ ಇದರಲ್ಲಿ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಬಹುಶಃ ಈಗ ನೋಡಿ ಸರ್, ಈಗ ವೈದ್ಯರಿದ್ದಾರೆ, ಡಾಕ್ಟರ್ ಸಚಿನ್ ಸರ್, ಅಥವಾ ಬ್ರೈಟ್ ಸೊಲ್ಯೂಷನ್ ಅಂತ ಇದೆ. ತಮ್ಗೀಗ ಒಂದು ಬಿಸ್ನೆಸ್ ಬರುತ್ತೆ ಅಂದ್ರೆ ಹುಷಾರಿಲ್ಲ ಅಂತ ಹೇಳ್ತೀನಿ ನಾನು. ಆವಾಗ ಅದೇ BNI ಅಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ವೈದ್ಯರು ಇರ್ತಾರೆ, ಅವರು ಕೂಡ ತಮ್ಮಲ್ಲಿ ಜಾಯ್ನ್ ಆಗಿದ್ರೆ ಅಥವಾ ಬ್ರೈಟ್ ಸೊಲ್ಯೂಷನ್ ಪ್ರಕಾರವೇ ಬೇರೆ ಬೇರೆ ಸೊಲ್ಯೂಷನ್ಗಳನ್ನ ಬೇರೆಯವರು ಕೊಡ್ತಾ ಇದ್ರೆ, ಕಂಪನಿಗಳು ಕೊಡ್ತಾರೆ, ನೀವು ಅವ್ರಿಗೆ ಕೊಡ್ತೀರಾ ಇವ್ರಿಗೆ ಕೊಡ್ತೀರಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಅವರನ್ನ ರೆಫರ್ ಮಾಡ್ತಾರೆ, ಇವರನ್ನ ರೆಫರ್ ಮಾಡ್ತಾರೆ. ಅವಾಗ ಸೇಮ್ ಬಿಸ್ನೆಸ್ ವೈದ್ಯರು ಕೂಡ ತುಂಬ ಜನ ಇರ್ತಾರೆ, ಅಥವಾ ಬೇರೆ ಲಾಯರ್ಸ್ ಆಗಿದ್ರೆ, ಅಥವಾ ಬೇರೆ ಇತರರು ಬಿಸ್ನೆಸ್ ಮ್ಯಾನ್ಗಳಾಗಿದ್ರೆ, ಫರ್ನಿಚರ್ ಬಿಸ್ನೆಸ್ ಮ್ಯಾನ್, ಸೊ ಅವರಾಗಿದ್ರೆ ಅವ್ರಿಗೆ ಕೂಡ ಬೇರೆಯವರು ಕೂಡ ಇರ್ತಾರೆ. ಸೊ ಅವ್ರಿಗೆ ರೆಫರ್ ಮಾಡಿದ್ರೆ ಹೇಗೆ ಏನ್ ಕತೆ ಅನ್ನುವಂಥದ್ದು. ಸರ್ ಓಕೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ನಮ್ಮ ಚಾಪ್ಟರ್ಲಿ ಒಂದು 100 ಜನ ಇದ್ದಾರೆ. ನಮ್ಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಇದರಲ್ಲಿ ಒಂದು ಉದ್ಯಮದಲ್ಲಿ ನಾವು ಒಂದು ಚಾಪ್ಟರ್ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು ಅವಕಾಶ ಮಾಡ್ತೀವಿ. ಇವಾಗ ಡಾಕ್ಟರ್ ಸಚಿನ್ ಇದ್ದಾರೆ, ಅವರ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಸೊ ಅದನ್ನ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಇನ್ನೊಬ್ರು ಅವರ ಚಾಪ್ಟರ್ ಒಳಗಡೆ ಇನ್ನೊಬ್ರು ಆಯುರ್ವೇದಿಕ್ ಹಾಸ್ಪಿಟಲ್ ಅವರು ಬರುವಾಗಿಲ್ಲ, ಒಬ್ರೆ. ಇವಾಗ ಅಲ್ಲಿ ಒಬ್ರು ಸಿವಿಲ್ ಇಂಜಿನಿಯರ್ ಇರ್ಬೋದು, ಅವ್ರೊಬ್ರೆ ಸಿವಿಲ್ ಇಂಜಿನಿಯರ್ ಇರ್ತಾರೆ. ಒಬ್ರು ರಿಯಲ್ಟರ್ ಇದ್ರೆ ಒಬ್ಬರೇ ರಿಯಲ್ಟರ್ ಇರ್ತಾರೆ, ಒಬ್ರು ಜ್ಯುವೆಲರ್ ಇದ್ರೆ ಅವರೊಬ್ಬರೇ ಇರ್ತಾರೆ, ಕಂಪ್ಯೂಟರ್ ಹಾರ್ಡ್ವೇರ್ ಇದ್ರೆ ಒಬ್ಬರೇ ಇರ್ತಾರೆ. ಸೊ ಏನಾಗುತ್ತೆ, ಒಬ್ಬೊಬ್ರೆ ಇರೋದ್ರಿಂದ ಆ ಚಾಪ್ಟರ್ ಒಳಗಡೆ ಅದು ಬ್ಯಾಲೆನ್ಸ್ ಕರೆಕ್ಟ್ ಆಗಿರುತ್ತೆ. ಯಾರುವೆ ಇವಾಗ ಡಾಕ್ಟರ್ ಕೂತಿದ್ದಾರೆ, ಈ ಕಡೆ HR ಅವ್ರು ಕೂತಿದ್ದಾರೆ, ಇವ್ರು ಅವ್ರ ಕಡೆ ಹೋಗಕ್ಕಾಗಲ್ಲ, ಅವ್ರು ಇವ್ರ ಕಡೆ ಹೋಗಕ್ಕಾಗಲ್ಲ. ಅವ್ರವ್ರ ಬಿಸ್ನೆಸ್ ಗೆ ಕಾಂಪಿಟೇಷನ್ ಇಲ್ಲ ಇಲ್ಲ. ಎಷ್ಟು ಚಾಪ್ಟರ್ ಇದೆ ಸರ್ ಈಗ ಈ ರೀತಿ? ಸರ್ ನಮ್ಮ ಮಂಗಳೂರು ಮತ್ತೆ ಉಡುಪಿ ಸೇರಿಯಲ್ಲಿ 8 ಚಾಪ್ಟರ್ ಇದೆ. ಮಂಗಳೂರಲ್ಲಿ 6 ಇದೆ, ಉಡುಪಿಯಲ್ಲಿ 2 ಇದೆ, ಮಂಗಳೂರಲ್ಲಿ ಇನ್ನೂ 2 ಆಗ್ತಾ ಉಂಟು, ಹಾಗೆ ಉಡುಪಿಯಲ್ಲಿ 2 ಆಗ್ತಾ. ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಬಿಸ್ನೆಸ್ ಮೆನ್ ಇದ್ದೇ ಇದ್ದಾರೆ ಸರ್, ನಾ ಹೇಳದ್ನಲ್ಲ, ಬಿಸ್ನೆಸ್ ಮೆನ್ ಇದ್ದೇ ಇದ್ದಾರೆ, ಬಿಸ್ನೆಸ್ ಮೆನ್ ಇಲ್ಲ ಅಂತ ಅಲ್ಲ. ಅಲ್ಲಿ ಇವತ್ತು ಮಂಗಳೂರು ನೋಡಿದ್ರೆ ನಿಮ್ಗೆ ಒಂದು ಮಂಗಳೂರಲ್ಲಿ ನನ್ನ ಇದರಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಒಂದು ಮಂಗಳೂರಿಗೆ ಇವಾಗ ನಾವು ನೋಡಿದಾಗೆ ಒಂದು 340 ಜನ ನಮ್ಮ ಸದಸ್ಯರಿದ್ದಾರೆ. 340 ಅಂದ್ರೆ ಮಂಗಳೂರು ಅಂಡ್ ಉಡುಪಿ? ಬರೀ ಮಂಗಳೂರು ಮತ್ತೆ ಉಡುಪಿ ಸೇರಿದ್ರೆ ಒಂದು 440 ಜನ ಇದೀವಿ. ಬರೀ ಮಂಗಳೂರು ಲೆಕ್ಕ ಹೇಳಿದ್ರೆ ನಮ್ಮ ಸದಸ್ಯತ್ವ ನಾವು ಆಲ್ಮೋಸ್ಟ್ ಒಂದು 2,000 ಜನ ತನಕ ಆಗುವಷ್ಟು ಜನ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅಷ್ಟು ಜನ ಇವಾಗ ನೋಡಿದ್ರೆ ಒಂದು ಯಾವ್ದೋ ಒಂದು ಪ್ರೊಫೆಷನ್ ತೆಗೆದ್ರೆ ಆ ಪ್ರೊಫೆಷನ್ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಡೀಲರ್ ಅಂತ ಹೇಳಿದ್ರೆ ಎಷ್ಟು ಜನ ಕಂಪ್ಯೂಟರ್ ಹಾರ್ಡ್ವೇರ್ ಡೀಲರ್ ಇದ್ದಾರೆ ಎಲ್ಲಾ ಕಡೆ? 100 ಜನ. ಒಂದು ಮೊಬೈಲ್ ಫೋನ್ ಡೀಲರ್ ಅಂತ ಹೇಳಿದ್ರೆ ಅಷ್ಟು ಜನ ಇದ್ದಾರೆ. ಸೊ ಅಷ್ಟು ಜನಕ್ಕೆ ಸೇರ್ಕೊಳ್ಳುವಂತ ಅವಕಾಶ ಇದೆ, ಅವರ ಬಿಸ್ನೆಸ್ ನ ಈ ಸಂಸ್ಥೆಯಲ್ಲಿ ಗ್ರೋ ಮಾಡುವಂತ ವ್ಯವಸ್ಥೆ ಇದೆ. ಹಾಗಾಗಿ ನಿಮಗೆ ನೀವು ಕೇಳಿದಂತ ಉತ್ತರದಲ್ಲಿ ಅವರ ಚಾಪ್ಟರ್ ಒಳಗಡೆ ಏನಾಗುತ್ತೆ, ಅವರು ಸಂಬಂಧ ಬೆಳೆಸಿರ್ತಾರೆ. ಸೊ ಹಾಗಾಗಿ ಇವಾಗ ಅವ್ರಿಗೆ ಏನಾಗುತ್ತೆ, ಒಂದು ಯಾರೋ ಒಂದು ಬಂದಾಗ ಅವರ ಚಾಪ್ಟರ್ ಅಲ್ಲಿ ಇರುವಂತವ್ರಿಗೆ ಕೊಡ್ತಾರೆ. ದಟ್ ಇಸ್ ದಿ ಫಸ್ಟ್ ಪಾಯಿಂಟ್, ಪ್ರಿಫರೆನ್ಸ್ ಅಲ್ಲಿ. ಅದ್ರ ಮೇಲೆ ಅಲ್ಲಿ ಬೇರೆಯವರು ಅವ್ರಿಗೆ ಇವಾಗ ಯಾರೇ ಒಂದು ಉದ್ಯಮ ಅಂತ ಮಾಡಿದಾಗ ಅವರು ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳೇಬೇಕು, ಅವರ ಸರ್ವಿಸ್ ಚೆನ್ನಾಗಿ ಕೊಡ್ಲೇಬೇಕು, ಅವರ ವ್ಯಾಪಾರ ಇದೆಲ್ಲ ಸರಿಯಾಗಿ ಇಟ್ಕೊಳ್ಳೇಬೇಕು. ಅವರ ಸರಿಯಾಗಿ ಅದನ್ನ ನಡೆಸ್ಕೊತಾ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಅವ್ರಿಗೆ ಹೋಗುವಂತ ಅವಕಾಶಗಳು ಇರುತ್ತೆ. ಕರೆಕ್ಟ್ ಅಲ್ವಾ? ರೈಟ್. ಎಸ್, ಇದು BNI ಹೇಗೆ ಗ್ರೋ ಆಗುತ್ತೆ ಅನ್ನುವಂತಹ ವಿಚಾರಗಳಿಗೆ ಸ್ಪಷ್ಟೀಕರಣವಾಗಿರುವಂತಹ ಕ್ಲಿಯರ್ ಕಟ್ ಆಗಿರುವಂತಹ ಆನ್ಸರ್ಸ್ ಗಳು ಸಿಕ್ತು, ನೋ ಡೌಟ್. ಜೊತೆಗೆ ಈಗ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಇದೇ ನಾಳಿನಿಂದ ಶುರು ಆಗುವಂಥದ್ದು. ಅಂದ್ರೆ ನಾಳೆ
ಶುಕ್ರವಾರ ಒಳ್ಳೆಯ ದಿನ. ಸೊ ಆಗಿನಿಂದ ಶುರುವಾಗುವಂತಹ ಒಂದು ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಈ ವರ್ಷ ಪ್ರತಿ ವರ್ಷವೂ ಕೂಡ ಆಗುತ್ತೆ, ಸೂಪರ್ ಡೂಪರ್ ಆಗಿ ಹಿಟ್ ಆಗುತ್ತೆ BNI ಮಾಡುವಂತಹ ಈ ಒಂದು ಎಕ್ಸ್ಪೋ. ಈ ಬಾರಿ ಯಾವ ರೀತಿ ಇರುತ್ತೆ ಅಂಡ್ ಇದು ಹೇಗೆ ಎಫೆಕ್ಟಿವ್ ಆಗಿರುತ್ತೆ ಅಂಡ್ ಇದರಲ್ಲಿ ಪ್ರತಿಯೊಬ್ರು ಕೂಡ ಬರಬೇಕು, ಪ್ರತಿಯೊಬ್ರು ಕೂಡ ಯಾರು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮೆನ್ಗಳಾಗಬೇಕು ಅನ್ನೋ ಆಸೆ ಇದ್ದವರು ಕೂಡ ಒಂದ್ಸಲ ಅಲ್ಲಿ ಹೋದಾಗ ತಮ್ಗಳಿಗೆ ಇವ್ರುಗಳ ಪರಿಚಯ ಆಗುತ್ತೆ, ಇವ್ರುಗಳ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಾನು ಕೂಡ ಬಿಸ್ನೆಸ್ ಮಾಡಬಹುದು ಅಥವಾ ಏನಾದರೂ ನನ್ನ ಬಿಸ್ನೆಸ್ ಗ್ರೋ ಮಾಡಬಹುದು ಅಥವಾ ಇದರಿಂದ ಏನ್ ಲಾಭ ಅನ್ನೋದು ಎಲ್ಲವೂ ಕೂಡ ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಿದ್ದಾಗ ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಬಗ್ಗೆ ಸರ್, ಎಸ್ ಸರ್, ಮೋಹನ್ ಸರ್ ಏನ್ ಹೇಳ್ತೀರಾ ಸರ್, ಚೇರ್ಮನ್? ಎಸ್ ಸರ್. BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ನಾಳೆ ಅಂದ್ರೆ 10, 11, 12 ಮೂರು ದಿವಸ ಇರ್ತದೆ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಇದರಲ್ಲಿ 120 ಸ್ಟಾಲ್ಗಳಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಮೇನ್ಲಿ ಒಂದೇ ಬಗೆಯ ಸ್ಟಾಲ್ ಅಲ್ಲ, ಜ್ಯುವೆಲರ್ಸ್ ಅಂತ ಹೇಳಿದ್ರೆ ಜ್ಯುವೆಲರ್ಸ್ ಇರ್ತದೆ ಅಥವಾ ಕ್ಯಾಶೋ ಫ್ಯಾಕ್ಟರಿ ಇದಿರುವಾಗ ಕ್ಯಾಶೋದ್ ಇರ್ತದೆ. ಬಟ್ ಇದರಲ್ಲಿ ಹಾಗೆಲ್ಲ ಬೇರೆ ಬೇರೆ ರೀತಿಯಾದ ಪ್ರಾಡಕ್ಟ್ ಆಗಲಿ ಸರ್ವಿಸ್ ಆಗಿರ್ತದೆ. ಒಂದು ಆಲ್ಮೋಸ್ಟ್ ಒಂದು 80 ಥರದ ಪ್ರಾಡಕ್ಟ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು. ಈಗ ಹೇಳಿದಾಗೆ ಒಂದು 6 ಚಾಪ್ಟರ್ ಅಥವಾ 8 ಚಾಪ್ಟರ್ನಿಂದ ಒಂದು ಪ್ರಾಡಕ್ಟ್ ಇದ್ದು ಒಂದು 5 ಮಂದಿ ಇರ್ಬೋದು ಜಾಸ್ತಿ ಅಂತ ಹೇಳಿದ್ರೆ, ಬೇರೆ ಬೇರೆ ಇರ್ತದೆ. ಜನರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಯಾಕೆ ಅವರು ಎಕ್ಸ್ಪೋಗೆ ಈ ಒಂದು ಬರ್ಬೇಕಂತ ಹೇಳಿದ್ರೆ ಮೇನ್ಲಿ ಅವರು ಬಂದಾಗ ಅವರಿಗೆ ಒಂದು 120 ಸ್ಟಾಲ್ಗೆ ಹೋಗ್ಬೋದು. ಇದು ಫ್ರೀ ಆಗಿರ್ತದೆ, ಇದಕ್ಕೆ ಪೇಮೆಂಟ್ ಕೊಡ್ಲಿಕ್ಕೆ ಇರುವುದಿಲ್ಲ, ಎಂಟ್ರಿ ಫ್ರೀ ಇರ್ತದೆ. ಅಂಡ್ ಅವರು ಬಂದ ಮೇಲೆ ಅವರಿಗೆ ಅಥವಾ ಅವರ ಫ್ರೆಂಡ್ಸ್ನವರಿಗೆ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅವರಿಗೆ ಕನೆಕ್ಟ್ ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಒಂದು ಎರಡನೇದು, ಇದಕ್ಕೆ ಯಾರೆಲ್ಲ ಬರ್ಬೋದು ಅಂತ ಹೇಳಿದ್ರೆ ಯಾರು ಕೂಡ ಬರ್ಬೋದು. ಓನರ್ಸ್ ಆಗಿರ್ಬೋದು, ಎಂಟರ್ಪ್ರನರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು ಅಥವಾ ಯಾವುದೇ ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ಯಾರು ಕೂಡ ಬರ್ಬೋದು. ಇದಕ್ಕೆ ಒಂದು ಅವರೇ ಬರ್ಬೇಕು ಇವರೇ ಬರ್ಬೇಕಂತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಇರ್ತದೆ, ಬೇರೆ ಬೇರೆ ರೀತಿಯ ಸರ್ವಿಸ್ ಇರ್ತದೆ. ಇವಾಗ ಹೆಚ್ಚಾಗಿ ನೋಡಿದ್ರೆ ಫ್ಯಾಮಿಲಿಯಲ್ಲಿ ಮಕ್ಕಳು ಬಂದ್ರೆ ಅವರೇ ಡಿಸಿಷನ್ ಮೇಕರ್. ಅವ್ರು ಹೇಳ್ತಾರೆ ತಂದೆ ಅಥವಾ ತಾಯಿ ಹತ್ರ ಇದು ಚೆನ್ನಾಗಿದೆ, ಇದು ಒಳ್ಳೇದಿದೆ ಅಂತ ಹೇಳಿ ಎಲ್ಲರೂ ಬರ್ಬೋದು. ಅಂಡ್ ನಂತರ ಈಗ ಒಂದು ಯಾರಾದ್ರೂ ಒಂದು ಮನೆ ಕಟ್ತಾ ಇರ್ತಾರೆ, ಮನೆ ಕಟ್ತಾ ಇರುವಾಗ ಅದಕ್ಕೆ ಬೇರೆ ಬೇರೆ ಸಾಮಗ್ರಿಗಳು ಬೇಕು, ಬೇರೆ ಬೇರೆ ವೆಂಡರ್ಸ್ ಬೇಕಾಗ್ತದೆ, ಅದೆಲ್ಲವೂ ಇಲ್ಲಿ ಸಿಗ್ತದೆ. ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವರು ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಕೀ ಡಿಸಿಷನ್ ಮೇಕರ್ ಆಗಿರ್ಬೋದು, ಅವರಿಗೆ ಬೇರೆ ಬೇರೆ ಟ್ರಸ್ಟೆಡ್ ವೆಂಡರ್ ಬೇಕಾಗ್ತದೆ. ಎಲ್ಲಿಂದ ಸಿಗುವುದು ಟ್ರಸ್ಟೆಡ್ ಅಂತ ಹೇಳಿದ್ರೆ ಇಲ್ಲಿ ಬಂದಾಗ ಅವರಿಗೆ ಒಂದು ಬೇರೆ ಬೇರೆ ರೀತಿಯ ವೆಂಡರ್ಸ್ ನವರು ಸಿಗ್ತಾರೆ. ಅದರ ನಂತರ ಅದನ್ನು ನೋಡಿ ಯಾವುದಂತ ಹೇಳಿ ಸೆಲೆಕ್ಟ್ ಮಾಡಿ ನಂತರ ಅವರಿಗೆ ಬೇಕಾದಾಗ ಯಾವುದೇ ಒಂದು ಐಟಮ್ಸ್ ಬೇಕಾದಾಗ ಅಥವಾ ಸರ್ವಿಸ್ ಬೇಕಾದಾಗ ಕನೆಕ್ಟ್ ಆಗ್ಲಿಕ್ಕೆ ಆಗ್ತದೆ. ಇದು ಏನು ಸ್ಪೆಷಾಲಿಟಿ ಅಂತ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದಲ್ಲಿ ಬಿಸ್ನೆಸ್ ಎಕ್ಸ್ಪೋ ಅಂತ ಹೇಳ್ತೇವೆ. ಇಲ್ಲಿ ಇರುವಂತದ್ದು ಸ್ಟಾಲ್ ನಲ್ಲಿ ಹೆಚ್ಚಿನವರು ಓನರ್ಸ್ ನವರೇ ಇರ್ತಾರೆ. ಆಲ್ಮೋಸ್ಟ್ 99% ಓನರ್ಸ್ ನವರು ಅಲ್ಲಿ ನಿಂತಿರ್ತಾರೆ. ನಿಮ್ಗೆ ಬೆಸ್ಟ್ ಡೀಲ್ ಸಿಗ್ತದೆ, ಬೆಸ್ಟ್ ಆಫರ್ ಸಿಗ್ತದೆ. ಈ ಎಕ್ಸ್ಪೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲವರು ಆಫರ್ ಕೊಡ್ತಾ ಇದ್ದಾರೆ, ಆ ರೀತಿ ಇರ್ತದೆ. ಅಥವಾ ಈಗ ಪ್ರಾಡಕ್ಟ್ ಅಲ್ಲಿ ಪರ್ಚೇಸ್ ಮಾಡಬಹುದಾ ಅಥವಾ ಖಾಲಿ ನೋಡಿ ಹೋಗ್ಲಿಕ್ಕೆ ಅಂತಾರೆ, ಪರ್ಚೇಸ್ ಮಾಡಬಹುದು ಅಥವಾ ಜಸ್ಟ್ ನೋಡಿ ಅದನ್ನು ಡೆಮೋ ಟ್ರೈ ಮಾಡಿ ಅಥವಾ ಇದು ಮಾಡಿ ಹೋಗ್ಬಹುದು. ಕೆಲವರಿಗೆ ಇಮಿಡಿಯೇಟ್ ಪ್ರಾಡಕ್ಟ್ ಏನಾದ್ರು ಬೇಕಾದ್ರೆ ಡಿಸ್ಪ್ಲೇ ಮಾಡಿದೆ ಅವರ ಆಫೀಸಿಂದ ಇಮಿಡಿಯೇಟ್ಲಿ ಅವರು ಡೆಲಿವರಿ ಕೊಡ್ತಾರೆ. ಅಂತ ಹೇಳಿದ್ರೆ ಅವರಿಗೆ ಇವತ್ತೇ ಬೇಕು, ಈಗಲೇ ಬೇಕಂತ ಹೇಳಿದ್ರು ನೋ ಪ್ರಾಬ್ಲಮ್, ಎಷ್ಟು ಕ್ವಾಂಟಿಟಿ ಬೇಕಾದರೂ ಅವರು ಆ ಪರ್ಟಿಕ್ಯುಲರ್ ಕಂಪನಿಯವರು ಅದನ್ನು ರೀಚ್ ಔಟ್ ಮಾಡ್ಲಿಕ್ಕೆ ನೋಡ್ತಾರೆ, ಮಾಡಿ ಕೊಡ್ತಾರೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಎಲ್ಲವೂ ಐಟಮ್ಸ್ ಇದೆ, ಎಲ್ಲವೂ ಪ್ರಾಡಕ್ಟ್ ಇದೆ. ಅಂಡ್ ಮಂಗಳೂರಿನ ಜನತೆ ಈ ಒಂದು ಎಕ್ಸ್ಪೋಗೆ ಬಂದಾಗ ಮಂಗಳೂರಿನ ಬಿಸ್ನೆಸ್ ಮ್ಯಾನ್ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ಆಗ್ತದೆ ಮೊದಲನೇದಾಗಿ. ಎರಡನೇದೇನಂತ ಹೇಳಿದ್ರೆ ಈಗ ಯಾರಾದ್ರೂ ಬಂದು ಒಳ್ಳೇದಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಒಂದು ಬೆನ್ನು ತಟ್ಟಿ ಹೋದಾಗ ಅದರದೊಂದು ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಅದೊಂದು ಖುಷಿಯೇ ಬೇರೆ ನಮ್ಮ ಇದಕ್ಕೆ. ಅಂಡ್ ಅದು ಇನ್ನಷ್ಟು ಹೆಲ್ಪ್ ಆಗ್ತದೆ ನಮ್ಮ ಮಂಗಳೂರಿನ ಬಿಸ್ನೆಸ್ ಓನರ್ಸ್ ನವರಿಗೆ ಆ ಒಂದು ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ ತೆಗಲಿಕ್ಕೆ. ಸಪೋರ್ಟ್ ಅಂತ ಹೇಳುವಾಗ ಪರ್ಚೇಸ್ ಮಾಡಿ ಸಪೋರ್ಟ್ ಮಾಡ್ಬೇಕಂತ ಇಲ್ಲ, ಯಾವುದೇ ರೀತಿ ಇದಿರೋದಿಲ್ಲ, ಬಟ್ ಬಂದು ಹೋಗ್ಬೋದು. ಈಗ ನಾವು ಯಾವ್ದಾದ್ರು ಮಾಲ್ಗೆ ಹೋದಾಗ ವಿಂಡೋ ಶಾಪಿಂಗ್ ಮಾಡ್ತೇವೆ, ವಿಂಡೋ ಶಾಪಿಂಗ್ ಮಾಡಿದ ನಂತರ ಯಾವಾಗಾದ್ರೂ ಬೇಕಾದಾಗ ತಕ್ಷಣ ಹೋಗ್ತೇವೆ, ಅದನ್ನು ಪಿಕ್ ಮಾಡ್ತೇವೆ, ಇಟ್ಕೊಂಡು ಬರ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಯಾರು ಬೇಕಾದ್ರೂ ಬಂದು ನೋಡಿ ಹೋಗ್ಬೋದು, ನೆಕ್ಸ್ಟ್ ಬೇಕಾದಾಗ ಅದನ್ನು ಯುಟಿಲೈಸ್ ಮಾಡಬಹುದು. ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಬಂದಾಗ ಆದಷ್ಟು 2 ಗಂಟೆ ಟೈಮ್ ಅನ್ನು ಇಟ್ಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ 120 ಸ್ಟಾಲ್ ತಿರುಗುವಾಗ ಒಂದೊಂದು ನಿಮಿಷ ಅಂತ ಹೇಳಿದ್ರು ಆಲ್ಮೋಸ್ಟ್ 2 hours ಆಗ್ತದೆ. ಅದಕ್ಕೆ ಆದಷ್ಟು ಟೈಮ್ ಇಟ್ಕೊಂಡು ಫ್ಯಾಮಿಲಿ ಸಮೇತ ಮಾರ್ನಿಂಗ್ 9 o'clock ನಿಂದ ಈವ್ನಿಂಗ್ 8 o'clock ತನಕ ಇದೆ, ಯಾವ ಟೈಮಲ್ಲಿ ಕೂಡ ಬರ್ಬೋದು. ಸೊ ಎಲ್ಲವನ್ನು ನೋಡಿ ಹೋಗ್ಬೋದು. ಇದರಲ್ಲಿ ಅಷ್ಟು ಮಾತ್ರ ಅಲ್ಲ, ಫುಡ್ ಕೌಂಟರ್ ಕೂಡ ಇರ್ತದೆ, ಬೇರೆ ಬೇರೆ ಫುಡ್ ಸ್ಟಾಲ್ಸ್. ಈಗ ಎಲ್ಲ ತಿರುಗಿದ ಮೇಲೆ ಸುಸ್ತಾಗ್ತದೆ, ಜ್ಯೂಸ್ ಕುಡಿಬೇಕು, ಫುಡ್ ಚಾ ತಿಂಡಿ ಎಲ್ಲವೂ ಅಲ್ಲಿ ಫುಡ್ ಕೌಂಟರ್ ಅಂತ ಇರ್ತದೆ, ಇದು ಮಾಡ್ಬೋದು. ಸೊ ಎಲ್ಲವೂ ಒಂದು ಬಿಸ್ನೆಸ್ ಎಕ್ಸ್ಪೋ. ಇದು ಎಲ್ಲರೂ ಬಂದು ಈ ಮಂಗಳೂರಿನ ಬಿಸ್ನೆಸ್ ಎಂಟರ್ಪ್ರಿನರ್ನವರಿಗೆ ಸಪೋರ್ಟ್ ಮಾಡಿದಾಗ ಇನ್ನಷ್ಟು ಇಂಥ ಒಂದು ಬಿಸ್ನೆಸ್ ಎಕ್ಸ್ಪೋ ಇನ್ನಷ್ಟು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಂಗಳೂರು ಗ್ರೋ ಆಗುದಿಲ್ಲ. ಎಷ್ಟು ಮಂದಿ ಬಂದು ಸಪೋರ್ಟ್ ಮಾಡ್ತಾರೆ, ಅದರಿಂದ ಮಂಗಳೂರು ಗ್ರೋ ಆಗ್ತದೆ, ಮಂಗಳೂರಿನಲ್ಲಿ ಇನ್ನಷ್ಟು ಒಳ್ಳೆ ಉದ್ಯಮ ಬರ್ತದೆ, ಪ್ಲಸ್ ನಮ್ಮ ಮಂಗಳೂರಿನವರು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ನಮ್ದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಎಲ್ಲರ ಹತ್ರನು ಆದಷ್ಟು ಈ ಒಂದು BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ
ನೀವು ಕಳೆದ 3 ವರ್ಷದಿಂದ ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ದೀರಾ. ಕಳೆದ ವರ್ಷನೂ ಒಂದು 12,000ಕ್ಕಿಂತ ಜಾಸ್ತಿ ಫುಟ್ಬಾಲ್ ಬಂದಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದಕ್ಕಿಂತ ಜಾಸ್ತಿ ಜನ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಈ ವರ್ಷನೂ ತುಂಬಾ ಮಂದಿ ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ನಾವು. ಓಕೆ, ಎಸ್ ಸರ್. ಜೊತೆಗೆ ಗಣೇಶ್ ಸರ್, ಈ ಬಾರಿ 120ಕ್ಕೂ ಅಧಿಕ ಉತ್ಪನ್ನಗಳು ಜೊತೆಗೆ ಪ್ರದರ್ಶನ ಮತ್ತು ಮಾರಾಟ ಇದೆ. ಸೊ ಹಾಗಿದ್ದಾಗ ಎಸ್, ಪ್ರಿಪರೇಷನ್ ಆಯ್ತಾ ಕಂಪ್ಲೀಟ್ ಆಗಿ? ಹೇಗೆ ಒಂದು ಒಳ್ಳೆ ಒಂದು ಹೇಳ್ಬೇಕಂತ ಹೇಳಿದ್ರೆ ನಮಗೆ ಈ ಎಕ್ಸ್ಪೋ ನಡೆಯುವಾಗ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಆಗೋ ಎಲ್ಲ ಹಬ್ಬದಲ್ಲಿ ಮಾಡುವಾಗ ಹೇಗೆ ಪ್ರಿಪರೇಷನ್ ಇರುತ್ತೆ ಆ ಥರ ಇಲ್ಲಿ ಒಂದು ಪ್ರಿಪರೇಷನ್ ಆಗುತ್ತೆ. ಖಂಡಿತ ಒಂದು ಕೆಲವೊಂದು ಚಾಲೆಂಜಸ್ ಬರುತ್ತೆ, ಕೆಲವೊಂದು ಖುಷಿಯಾಗೋ ಒಂದು ಎಲ್ಲರ ಜೊತೆಗೆ ಸೇರಿ ಎಲ್ಲ ಮಾಡುವಂಥ ಕಾರ್ಯಕ್ರಮ. ಅಲ್ಲಿ ಪ್ರಿಪ್ರೇಷನ್ ಆಲ್ರೆಡಿ ನಮ್ಮ TMA ಕನ್ವೆನ್ಷನ್ ಸೆಂಟರಲ್ಲಿ ಆಲ್ರೆಡಿ ಸ್ಟಾಲ್ಸ್ದು ಇದೆಲ್ಲ ಫ್ಯಾಬ್ರಿಕೇಶನ್ ಎಲ್ಲ ಆಗ್ತಾ ಉಂಟು. ಆಲ್ರೆಡಿ ಕೆಲವರೆಲ್ಲ ಅವರ ಸ್ಟಾಲ್ಗೆ ಬೇಕಾಗಿರೋಂಥ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಮೆಂಬರ್ಸ್ಗೂ ಆಲ್ರೆಡಿ ಕಳೆದ ವಾರದಲ್ಲೂ ನಾವು ಅದನ್ನು ಅವ್ರಿಗೆ ಪ್ರಿಪ್ರೇಷನ್ಗೆ ನಾವು ರೆಡಿ ಮಾಡಿಕೊಟ್ಟಿದ್ವಿ. ಒಂದು ಮೀಟಿಂಗ್ ಮಾಡಿ ಅವರು ಏನೇನು ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾವು ಅವ್ರಿಗೆ ವಿಚಾರಗಳನ್ನ ಕೊಟ್ಟಿದ್ದೀವಿ ಅಲ್ಲಿ. ಸೊ ಹಾಗಾಗಿ ನಾವು ಎಲ್ಲ ಸಿದ್ಧತೆಗಳಿಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವ್ರಿಗೂ ಒಂದು ಏನೇನು ಆಗಬೇಕೆಲ್ಲನೂ ಹೇಳ್ಕೊಟ್ಟಿದ್ದೀವಿ. ಅವರು ಅದೇ ಥರ ಮಾಡ್ತಾ ಇದ್ದಾರೆ. ಅಲ್ಲಿ ಕಳೆದ 3 ವರ್ಷದಲ್ಲಿ ಮೋಹನ್ ಹೇಳಿದಾಗೆ ಒಂದು ಜನದ ಒಂದು ಸ್ಪಂದನೆ ತುಂಬ ಚೆನ್ನಾಗಿದೆ ಈ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋಗೆ. ಹಾಗೆಯೇ ನಮ್ಮ ಮೆಂಬರ್ಸ್ಗೂ ಅದರಿಂದ ಬಹಳ ಅನುಕೂಲ ಆಗಿದೆ. ಸೊ ಎಸ್, ಪ್ರಿಪರೇಷನ್ ಇಸ್ ಇನ್ ಫುಲ್ ಸ್ವಿಂಗ್ ಅಂತ ಹೇಳ್ಬೋದು. ಇವತ್ತು ರಾತ್ರಿ ಎಲ್ಲ ಆಗತ್ತೆ ಅಲ್ಲಿ TMA ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಯಾಕೆಂದ್ರೆ ನಾಳೆ ಬೆಳಗ್ಗೆಗೆ ನಾವು ಎಲ್ಲ ಒಂದು ಅದನ್ನು ರೆಡಿ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ ಅಲ್ಲಿ. ಸೊ ಡೆಫಿನೆಟ್ಲಿ ಪ್ರಿಪರೇಷನ್ ಇಸ್ ಇನ್ ಫುಲ್ ಸ್ವಿಂಗ್ ಇವಾಗ. ಯಾವೆಲ್ಲ ಪ್ರಾಡಕ್ಟ್ಗಳು ಸರ್ 120 ಅಂತ ಬಂದಾಗ ಏನೆಲ್ಲ ಇರುತ್ತೆ ಅಂಡ್ ಆಫರ್ ಇರುತ್ತೆ ಅಂತ ಹೇಳಿದ್ರಿ, ಹೌದಲ್ವಾ? ಓಕೆ, ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂಡ್ ನಾವು ಬಂದ್ರೆ ಏನ್ ಲಾಭ ಅನ್ನುವಂಥದ್ದು ಕೇಳುವವರಿದ್ದಾರೆ. ಸರ್, ಮೋಹನ್ ಹೇಳಿದಾಗೆ ಹೇಗೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ರೀತಿಗೂ ಒಬ್ರೊಬ್ರಿಗೆ ಒಂದೊಂದು ಬೇರೆ ಬೇರೆ ನಾವು ಮೆಂಬರ್ಶಿಪ್ ತೆಗೆಯುವಾಗ ಕೊಡೋ ಹಾಗೇನೆ ಇಲ್ಲಿ ಸ್ಟಾಲ್ ಅಲ್ಲಿ ಇವತ್ತು ನೋಡಿದಾಗ 120 ಸ್ಟಾಲ್ ನೋಡಿದ್ರೆ ಕೆಲವು ಸ್ಟಾಲ್ ಮಾತ್ರ ಒಂದು ರಿಪಿಟೇಷನ್ ಇರುತ್ತೆ. ಅದರಲ್ಲೂ ಏನಾಗುತ್ತೆ, ರಿಪಿಟೇಷನ್ ಇದ್ರೂ ಅದರಲ್ಲೂ ಬೇರೆ ಬೇರೆ ತರ ಟೆಕ್ನಾಲಜಿ ಅಥವಾ ಬೇರೆ ಬೇರೆ ತರ ಇರುವಂತ ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಇವಾಗ ನಿಮಗೆ ಆಟೋಮೊಬೈಲ್ ಇರ್ಬೋದು, ಜ್ಯುವೆಲ್ರೀಸ್ ಇರ್ಬೋದು, ಬಟ್ಟೆ ಇರ್ಬೋದು, ಹಾಗೇನೆ ಸಾಫ್ಟ್ವೇರ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, CCTV, ನೀವು ಏನು ನಿಮಗೆ ಬೇಕು ಅದು ನಿಮಗೆ ಮನೆಗೆ ಬೇಕಾಗ್ಬೋದು. ನಿಮಗೆ ನಮ್ಮ ಉಪಯೋಗಿಸುವಂಥ ನಮ್ಮ TV, ವಾಷಿಂಗ್ ಮಿಷಿನ್, ಇದೆಲ್ಲ ಏನು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಇರ್ಬೋದು, ಕಿಚನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಪ್ರಿಂಟಿಂಗ್ ಬೇಕಾಗಿರುವಂಥದ್ದು ಇರ್ಬೋದು, ಅಥವಾ ಆಫ್ಸೆಟ್ ಪ್ರಿಂಟರ್ಸ್ ಇರ್ಬೋದು, ಎಲ್ಲ ರೀತಿಯ ಒಂದು ಬಗೆಯ ಒಂದು ಸ್ಟಾಲ್ಗಳು, ಈ ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲ ರೀತಿಯ ಒಂದು ಸಮಗ್ರವಾಗಿ ಒಂದು ಸಿಗುವಂತ ಒಂದು ಎಕ್ಸ್ಪೋ ಇದು. ಸೊ ಇದೇ ಅಂತ ಅಲ್ಲ, ನೀವು ಅಲ್ಲಿಗೆ ಬಂದಾಗ ನಿಮಗೆ ಹಲವಾರು ಇದು ಪ್ರಾಡಕ್ಟ್ಗಳು ನಿಮಗೆ ಡಿಸ್ಪ್ಲೇ ಇರುತ್ತೆ, ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ಇರುತ್ತೆ, ನಿಮಗೆ ಟಚ್ ಅಂಡ್ ಫೀಲ್ ಮಾಡಬಹುದು ನೀವು. ಮೇನ್ ಆಗಿ ಅದೇ ಅಲ್ಲ, ನಮ್ಗೆ ಯಾವ್ದೋ ಒಂದು ಖರೀದಿ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಒಂದು ಮುಟ್ಬೇಕು, ನೋಡ್ಬೇಕು, ಅದು ಹೇಗೆ ವರ್ಕ್ ಆಗತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕು. ಇದೆಲ್ಲದಕ್ಕೂ ಅಲ್ಲಿ ಒಂದು ಅವಕಾಶ ಇದೆ. ಸೋಲಾರ್ ಪ್ರಾಡಕ್ಟ್ ಇರ್ಬೋದು, ಅಲ್ಲಿ ಹಾಲಿಡೇ ಇದು ಏನೋ ಎಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇರ್ಬೋದು. ಸೊ ಹಲವಾರು ರೀತಿಯ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೋ. ಈಗ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳಿದ್ರಿ, ನಾಳೆ ಬಂದಾಗ ಅಲ್ಲಿ ಎಕ್ಸ್ಪೋಗೆ ಬಂದಾಗ ಅಲ್ಲಿ ಆಫರ್ ಅಲ್ಲಿ ಸಿಗುತ್ತಾ, ಹೇಗೆ ಏನ್ ಕತೆ ಅಂತ? ಖಂಡಿತ ಸುಮಾರು ಜನ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಅಲ್ಲಿ. ಸೊ ಕೆಲವರು ಒಂದು ಸ್ಕೀಮ್ಸ್ ಅನ್ನ ಮಾಡ್ತಾ ಇದ್ದಾರೆ. ಈ ತರ ನಾಳೆಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಕೆಲವರೆಲ್ಲ ಅವ್ರವ್ರು ಕಾಪಾಡ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ನಾಳೆ ಬಂದಾಗ ಅಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ, ಅವ್ರು ಏನು ಇದನ್ನು ಕೊಡ್ಬೇಕು ಅಂತ ಇದ್ದಾರೆ ಆಫರ್ಸ್ ನ. ಖಂಡಿತ, ಯಾಕೆಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅನ್ನುವಾಗ ಒಂದು ಎಕ್ಸ್ಪೋಗೆ ಬರುವಾಗ ಅವ್ರಿಗೂ ಗೊತ್ತಿರುತ್ತೆ, ನಾವು ಇಲ್ಲಿಗೆ ಬಂದು ಒಂದು ಆಫರ್ ಕೊಟ್ಟಾಗ ಇಲ್ಲಿ ಬರೋ ಜನ ನಮ್ಮ ಹತ್ರ ಅದೇ ಒಂದು ಬೇಡಿಕೆಗೆ ತಗೊಂಡು ಅದನ್ನ ಅವರು ಖರೀದಿ ಮಾಡ್ತಾರೆ ಅಂತ ಒಂದು ಇರುತ್ತೆ ಅಲ್ಲಿ. ಸೊ ಡೆಫಿನೆಟ್ಲಿ ದೇರ್ ಆರ್ ಗೋಯಿಂಗ್ ಟು ಬಿ ಸಮ್ ಗ್ರೇಟ್ ಆಫರ್ಸ್ ಅಲ್ಲಿ ಫ್ರಮ್ ಅವರ್ ಸಪ್ಲೈಯರ್ಸ್ ಆಲ್ಸೋ. ಸೊ ಡೆಫಿನೆಟ್ಲಿ ಬಂದು ಅದನ್ನ ಅವರು ಪ್ರಯೋಜನ ಪಡ್ಕೋಬಹುದು, ಆ ಆಫರ್ ಅನ್ನ ಪ್ರಯೋಜನ ಪಡ್ಕೋಬಹುದು. ಎಸ್ ಸರ್. ಸಚಿನ್ ಸರ್, ಈ ಬಾರಿ ಪ್ರಮೋಷನ್ ಇನ್ಚಾರ್ಜ್ ಆಗಿದ್ದೀರಿ ಅಂಡ್ ಎಸ್ ಸರ್, ಈ ಬಾರಿಯ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಬಗ್ಗೆ ಅಂಡ್ ಎಷ್ಟು ಎಕ್ಸ್ಪೆಕ್ಟೇಷನ್ ಅಂಡ್ ಎಷ್ಟು ಜನ ಸೇರ್ಬೋದು ಅಂಡ್ ಯಾವ ರೀತಿ ಇದೆ ಸರ್ ಈ ಬಾರಿ? ನೋಡಿ, ನೀವೆಲ್ಲ ಏನು ತಿಳ್ಕೊಳ್ಬೇಕಂದ್ರೆ, ಇದು ನಾವೆಲ್ಲ ನಮ್ಮದೇ ಮೆಂಬರ್ಗಳು ಒಂದು ಕಮಿಟಿ ಮಾಡಿ ನಮ್ಮ ಮೆಂಬರ್ಗಳಿಗೆ ಬೇಕಾಗಿರುವಂಥ ಒಂದು ಸ್ಟಾಲ್ ಹಾಕಿ ಒಂದು ಮಂಗಳೂರು ಉದ್ಯಮಗಳು ಬೆಳಿಬೇಕು ಅಂತ ಹೇಳುವಂಥವು ಅದರ ಹಿಂದೆ ಒಂದು ನಮ್ಮ ಶ್ರಮ, ನಾವೆಲ್ಲ ಏನೆಲ್ಲ ಒಂದು ಕಮಿಟಿ ಎಲ್ಲ ಮಾಡಿ. ಸೊ ಇದಕ್ಕೆ ಖಂಡಿತವಾಗಿ ನಮ್ಮ ಮಂಗಳೂರು ಜನತೆ ಸಪೋರ್ಟ್ ಮಾಡಬೇಕು. ಬಿಕಾಸ್ ದೆರ್ ಇಸ್ ಎಫರ್ಟ್.
ಒಂದು ಏನೋ ಒಂದು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಮ್ಮ ಎಫರ್ಟ್ ಬೇಕಾಗ್ತದೆ. 100%. ಆ ಎಫರ್ಟ್ ಏನು ಆಗಿದ್ದೇವೆ ಅದನ್ನು ಜನಗಳ ಹತ್ರ ತಗೊಂಡೋಗೋದು ನಮ್ಮ ಕೆಲಸ. ಯಾಕಂದರೆ ಯಾವಾಗ ನಮ್ಮಲ್ಲಿ ಏನೊಂದು ವ್ಯವಸ್ಥೆ ಇದೆ ಅದನ್ನು ಹತ್ತಿರ ತಗೊಂಡೋಗೋದು ನಮ್ಮ ಕೆಲಸ. ತಗೊಂಡು ಹೋದ ಮೇಲೆ ಯಾವಾಗ ಅದನ್ನು ಪ್ರಯೋಜನ ಪಡ್ಕೊಳ್ತಾರೆ ನಮ್ಮ ಶ್ರಮದ ಪ್ರಯೋಜನ ಆಗುತ್ತೆ. ನಮ್ಮ ಏನು ಕಷ್ಟಪಟ್ಟಿರ್ತೇವೆ ಅದು ಸಹ ಜನಗಳಿಗೆ ಹತ್ತಿರ ಆಗುತ್ತೆ. ಸೊ ಹತ್ತಿರ ಮಾಡುವಾಗೆ ಮಾಡ್ತಾ ಇದ್ದೇವೆ. ಈಗ ಖಂಡಿತವಾಗಿ ಈ ಪ್ರೋಗ್ರಾಮ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯಾಗಿ ನಾವು ನಮ್ಮ ಈ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋವನ್ನು ಜನಗಳ ಹತ್ತಿರ ತರಲಿಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೊ ನಾಳೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನೂ ಜನಗಳ ಕೆಲಸ, ಅವರು ಬಂದು ನೋಡಿ ಅದನ್ನು ಅನುಭವಿಸಬೇಕು. ಖಂಡಿತವಾಗಿ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ಬಿಕಾಸ್ ಆ ರೀತಿಯಾಗಿ ನಾವು 3 ವರ್ಷದಿಂದ ಮಾಡಿದ್ದೇವೆ. ಸೊ 3 ವರ್ಷ ಸಹ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಬಿಕಾಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಓನರ್ ಸಿಗ್ತಾರೆ, ಬರೀ ಸ್ಟಾಫ್ ಕೂತಿರೋದಿಲ್ಲ. ಓನರ್ ಹತ್ರ ನೀವು ನೆಟ್ವರ್ಕ್ ಮಾಡ್ಬೋದು, ಇಂಟ್ರಾಕ್ಟ್ ಮಾಡ್ಬೋದು, ಅವರ ಬಗ್ಗೆ ತಿಳ್ಕೊಳ್ಬೋದು, ಅಥವಾ ಅವರೊಟ್ಟಿಗೆ ಮುಂದೆ ಕೊಲಬರೇಷನ್ ಮಾಡ್ಬೋದು. ಈ ಥರ ಎಲ್ಲ ಬೇರೆ ಬೇರೆ ಆಪರ್ಚುನಿಟಿಗಳಿರ್ತದೆ. ಸೊ ಖಂಡಿತವಾಗಿ ಅದನ್ನು ಮಂಗಳೂರಿನ ಜನತೆ ಯೂಸ್ ಮಾಡ್ಕೊಳ್ಬೇಕು. ಸೊ ನೀವು ಬನ್ನಿ, ನಿಮಗೆ ಖಂಡಿತವಾಗಿ ಈ ಎಕ್ಸ್ಪೋ ಡಿಸಪಾಯಿಂಟ್ ಆಗೋದಿಲ್ಲ. ಓಕೆ, ಎಸ್. ಜೊತೆಗೆ ಎಕ್ಸ್ಪೋ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರು. ಇವೆಲ್ಲದ ಜೊತೆಗೆ ಎಲ್ಲಿ ಆಗುತ್ತೆ ಅನ್ನೋದು ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಅಲ್ಲಿ ಆಗ್ತಾ ಇರುವಂತಹ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಸೊ ಇಲ್ಲಿ ಕಮೆಂಟ್ ಅಲ್ಲಿ ಕೇಳಿದ್ರೆ ಎಲ್ಲಿ ಅಂತ ಹೇಳಿ. ಎಸ್, TMFI ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಸೊ ಹಾಗಿದ್ದಾಗ ಸರ್ ಎಲ್ರಿಗೂ ಕೂಡ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2025 ಎಲ್ರಿಗೂ ಕೂಡ ನಮ್ಮ 3 ಕೂಡ ಉದ್ಯಮ ಕ್ಷೇತ್ರದಲ್ಲಿ ತಾವುಗಳು ಸಾಧನೆ ಮಾಡಿದಿರಿ. ಅಂಡ್ ಎಲ್ಲ ನಮ್ಮ ಬಿಸ್ನೆಸ್ ಮ್ಯಾನ್ಗಳಿಗೆ ಜೊತೆಗೆ ಅವರ ಬಿಸ್ನೆಸ್ ಗ್ರೋ ಆಗಬೇಕು ಅಥವಾ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಒಂದು ಬರಬೇಕು ಅಂತ ಬಂದಾಗ ಒಂದು ಪ್ರೀತಿ ಇನ್ವಿಟೇಷನ್ ಇನ್ವೈಟ್ ಏನ್ ಹೇಳ್ತೀರಾ ಸರ್? ಅದೇ BNI ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಬಿಸ್ನೆಸ್ ಎಕ್ಸ್ಪೋ, ಇದರಲ್ಲಿ ಎಲ್ಲರೂ ಬರ್ಬೋದು, ಅವರು ಇವರು ಅಂತ ಇಲ್ಲ. ಎಲ್ಲರೂ ಬಂದು ಒಂದು ಮುಂಚೆ 3 ವರ್ಷದಲ್ಲಿ ಸಪೋರ್ಟ್ ಮಾಡಿದಾಗನೇ ಇವಾಗಲೂ ಬಂದು ನೀವು ಬೆನ್ನು ತಟ್ಟಿ ಸಪೋರ್ಟ್ ಮಾಡಿದರೆ ಆವಾಗ ಮಂಗಳೂರಿನ ಜನತೆಗೆ ಹೆಲ್ಪ್ ಆಗ್ತದೆ, ಮಂಗಳೂರಿನ ಉದ್ಯಮದವರಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ನಮಗೆ 100% ಹೋಪ್ಸ್ ಇದೆ. ಎಲ್ಲರೂ ನೀವು ಬಂದು ನಮ್ಮ ಮಂಗಳೂರಿನ ಎಂಟರ್ಪ್ರನರ್ನವರಿಗೆ ಸಪೋರ್ಟ್ ಮಾಡ್ತೀರಾ. ಅದೇ ರೀತಿ ಬೇರೆ ಬೇರೆ ಕಾಲೇಜಿನಲ್ಲಿ ಬಿಸ್ನೆಸ್ ಕಾಲೇಜಿನ ಸ್ಟೂಡೆಂಟ್ನವರಿದ್ದರೆ ಅವರನ್ನು ಕೂಡ ನೀವು ಕರ್ಕೊಂಡು ಬರ್ಬೋದು. ಅವರಿಗೂ ನೆಕ್ಸ್ಟ್ ಒಂದು ಉದ್ಯಮ ಮಾಡ್ಬೇಕಂತ ಹೇಳಿದ್ರೆ ಸಪೋರ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥವ್ರು ಎಲ್ಲರೂ ಎಂಟರ್ಪ್ರನರ್ ಪ್ರತಿ ಸ್ಟಾಲಲ್ಲಿ ಇರ್ತಾರೆ. ಸೊ ಅವರು ಕೂಡ ಬರ್ಬೋದು, ಯಾರು ಕೂಡ ಬರ್ಬೋದು, ಎಲ್ಲರೂ ಬರ್ಬೋದು. ಆ್ಯಂಡ್ ಹೇಳಿದಾಗನೇ ಇದು ಉಚಿತವಾಗಿರ್ತದೆ. ನನ್ನ ಕಳಕಳೆಯ ವಿನಂತಿ ಏನಂತ ಹೇಳಿದ್ರೆ ಎಲ್ಲ ಮಂಗಳೂರಿನ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬನ್ನಿ. ನಮ್ಮ ಮಂಗಳೂರಿನ ಉದ್ಯಮದವರಿಗೆ ಮತ್ತು ಮಂಗಳೂರಿನ ಒಂದು ಮಂಗಳೂರಿನವರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ಸರ್ ಗಣೇಶ್ ಶರ್ಮಾ ಸರ್ ಎಲ್ಲರೂ ಕೂಡ ಒಂದು ಪ್ರೀತಿಯ ಒಂದು ಇನ್ವಿಟೇಷನ್ ಏನ್ ಹೇಳ್ತೀರಿ? ಎಸ್, ಇದು ನನ್ನ ಇನ್ವಿಟೇಷನ್ ಖಂಡಿತ. ಆದರೆ ಅದೇ ರೀತಿ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಕೇಂದ್ರೀಯ ಸರ್ಕಾರದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿರೋ ಹಾಗೆ ಯಾವಾಗಲೂ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ. ಯಾಕೆಂದ್ರೆ ಅದು ಅವ್ರಿಗೂ ಗೊತ್ತದು. ಯಾಕೆಂದ್ರೆ ಲೋಕಲ್ ಅಲ್ಲಿ ಬಿಸ್ನೆಸ್ ಶೈನ್ ಆದ್ರೆ ಅದು ಆಟೋಮೆಟಿಕಲಿ ಆ ಸಿಟಿ ಗ್ರೋ ಆಗುತ್ತೆ, ಇದಾಗುತ್ತೆ. ಹಾಗೇನೆ ಅವರ ಇನ್ನೊಂದು ಒಂದು ಡ್ರೀಮ್ ಇದಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ. ಸೊ ಇದು ಎರಡು ನೋಡುವಾಗ ಇದು ಬೇಕಾಗಿರೋದು ನಮ್ಮ ಸ್ಥಳೀಯ ಇದಕ್ಕೆನಲ್ಲಿ ನಮ್ಮ ಸ್ಥಳೀಯ ಬಿಸ್ನೆಸ್ ಅವರಿಗೆ ಸಪೋರ್ಟ್ ಮಾಡೋದು, ಸ್ಥಳೀಯ ಎಂಟರ್ಪ್ರಿನರ್ಸ್ಗೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ ಸಪೋರ್ಟ್ ಮಾಡುವಂಥದ್ದು. ಹಾಗಾಗಿ ನಾವು ನಿಮ್ಮನ್ನೆಲ್ಲರನ್ನು ಸ್ವಾಗತಿಸಲಿಕ್ಕೆ ಕಾಯ್ದುಕೊಂಡಿದ್ದೀವಿ. ನಾಳೆಯಿಂದ ಎಕ್ಸ್ಪೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಾಳೆ, ನಾಳಿದ್ದು, ಆಚೆ ನಾಳಿದ್ದು ನಿಮಗೆ ಅನುಕೂಲವಾದ ಟೈಮಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 8 ಗಂಟೆ ತನಕ ನಾವು ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ, ಈ ಎಕ್ಸ್ಪೋಗೆ ಬಂದು ಇದನ್ನ ಪ್ರೋತ್ಸಾಹಿಸಿ ನಿಮಗೆ ಬೇಕಾಗಿರುವಂಥದ್ದನ್ನು ನೀವು ಲಾಭ ಪಡಿಬಹುದು ಅಂತ ಹೇಳಿ ತಮ್ಮ ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಅದೇ ರೀತಿ ಸಚಿನ್ ಅಡ್ಕ ಸರ್ ವೈದ್ಯರು ಎಲ್ಲರಿಗೂ ಕೂಡ ಒಂದು ಪ್ರೀತಿಯ ಇನ್ವಿಟೇಷನ್ ಏನ್ ಹೇಳ್ತೀರಾ ಸರ್? ಅದೇ ರೀತಿ ಅದೇ ಹೇಳಿದಾಗೆ ಸರ್, ಈಗ ನೀವು ಇಡೀ ಮಂಗಳೂರು ತಿರುಗಿದರೆ ನಿಮಗೆ ಮಂಗಳೂರು ಪರಿಚಯ ಆಗುತ್ತೆ. ಎಸ್ ಸರ್. ಆದರೆ ನಾಳೆ ನೀವು TMFIಗೆ ಬಂದರೆ ನಿಮಗೆ ಖಂಡಿತವಾಗಿ ನಾಳೆ TMFIಯಲ್ಲಿ ನಿಮಗೆ ಮಂಗಳೂರು ಪರಿಚಯ ಆಗುತ್ತೆ. ಬಿಕಾಸ್ ಎಲ್ಲ ಮಂಗಳೂರಿನ ಉದ್ಯಮಿಗಳು TMFIಯಲ್ಲಿ ಇರ್ತಾರೆ. ನೀವು ಬನ್ನಿ, ನೋಡಿ, ಅನುಭವಿಸಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಸೊ ಇದು ನಿಮಗೋಸ್ಕರ ಮಾಡಿರುವಂಥ ಪ್ರೋಗ್ರಾಮ್, ನಮ್ಮೆಲ್ಲ ಶ್ರಮ ಇದೆ. ಸೊ ಆ ಶ್ರಮಕ್ಕೆ ಬೆನ್ನು ತಟ್ಟಿದರೆ ಖಂಡಿತವಾಗಿ ನಮಗೂ ಸಂತೋಷ. ಬನ್ನಿ, ನಾಳೆ ಸಿಗುವ. ಎಸ್ ಸರ್, ಥ್ಯಾಂಕ್ ಯು. ಜೊತೆಗೆ ಈ ಒಂದು ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ನಲ್ಲಿ ಅಂತ ಬಂದಾಗ ಮಂಗಳೂರು ಮತ್ತು ಉಡುಪಿ ಚಾಪ್ಟರ್ನ ಎಲ್ಲ BNI ನ ಸದಸ್ಯರು ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನರು ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು. ಹಾಗಿದ್ದಾಗ ಇಂಥ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ ನಡೀಬೇಕು ಅಂತ ಬಂದಾಗ ಅಲ್ಲಿ ಸ್ಪಾನ್ಸರ್ಶಿಪ್ ಅನ್ನೋದು, ಸ್ಪಾನ್ಸರ್ಸ್, ಪ್ರಾಯೋಜಕರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಅವರುಗಳ ಒಂದು ಸಪೋರ್ಟ್ ಇಲ್ಲದಿದ್ರೆ ಬಹಳಷ್ಟು ಕಷ್ಟ. ಈ ಬಿಸ್ನೆಸ್ ಮ್ಯಾನ್ಗಳ ಕಾರ್ಯಕ್ರಮದಲ್ಲಿ ನಾವುಗಳು ಕೂಡ ಸ್ಪಾನ್ಸರ್ ಆಗಿದ್ದೀವಿ ಅನ್ನುವಂಥದ್ದು ವಿಶಾಲ ಹೃದಯದವರು ನೋಡೋಟ ಒಂದು ವಿಚಾರಕ್ಕೆ. ಸೊ ಹಾಗಿದ್ದಾಗ ಈ ಬಾರಿಯ ನಮ್ಮ
ಎಕ್ಸ್ಪೋದ ಪ್ರಮುಖವಾಗಿರೋ ಸ್ಪಾನ್ಸರ್ಸ್ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಸರ್? ಮೋಹನ್ ರಾಜ್ ಮೊದಲದಾಗಿ ಗೋಲ್ಡ್ ಸ್ಪಾನ್ಸರ್ ಅಲ್ಲಿ ನಮ್ಮ ವಿನ್ಸಮ್ ಸೋಲಾರ್ ಉಮಾನತ್ ಅಂತ ಇದ್ದಾರೆ, ಅವರು ಗೋಲ್ಡ್ ಸ್ಪಾನ್ಸರ್ ಆಗಿದ್ದಾರೆ. ಹಾಗೆ ಕೋ ಸ್ಪಾನ್ಸರ್ ಅಲ್ಲಿ ಸಿಲ್ವರ್ ಸ್ಪಾನ್ಸರ್ ಅಂತ ಹೇಳ್ತೇವೆ, DKR ಟ್ರೇಡಿಂಗ್ ವಿನಾಯಕ್ ಪ್ರಭು ಅವರು ಇದ್ದಾರೆ, ಮತ್ತೆ ಅರುಣ್ ಕುಮಾರ್ BKV ಹಾಲಿಡೇಸ್ ಅಂತ ಇದ್ದಾರೆ, ಅಂಡ್ ಅಕ್ಷತಾ ಜ್ಯುವೆಲರಿ ಅಕ್ಷತಾ ಮೇಡಮ್ ಇದ್ದಾರೆ, ಅಂಡ್ ಆರ್ಯ ಫೈರ್ ರಘುನಾಥ್ ಶೆಟ್ಟಿ ಅಂತ ಇದ್ದಾರೆ, ಅಂಡ್ ತನುಜಾ ಮೈಂಡ್ ಥೆರಪಿ ಅಂತ ತನುಜಾ ಮೇಡಮ್ ಇದ್ದಾರೆ, ಅಂಡ್ ನ್ಯೂ ಟೆಕ್ ಇಂಡಸ್ಟ್ರೀಸ್ ವರುಣ್ ಡಿಸೋಜ್ ಅಂತ ಇದ್ದಾರೆ. ಸೊ ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ನಿಜವಾಗ್ಲೂ ಕೂಡ, ಯಾಕಂದ್ರೆ ಇವರೆಲ್ಲರ ಒಂದು ಸಪೋರ್ಟ್ ಇಲ್ದಿದ್ರೆ ಇಂತಹ ಕಾರ್ಯಕ್ರಮಗಳು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಿದ್ದಾಗ ಯುನೀಕ್ ಆಗಿರುವಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಅಂದ್ರೆ 3ನೇ ವರ್ಷ ಈ ಬಾರಿ ಆಗ್ತಾ ಇರುವಂತದ್ದು ನಮ್ಮ ಮಂಗಳೂರಿನಲ್ಲಿ. ಸೊ ಹಾಗಿದ್ದಾಗ ಪ್ರಾಯೋಜಕರ ಅವರ ಒಂದು ಸಪೋರ್ಟ್ ಬಹಳಷ್ಟು ಇಂಪಾರ್ಟೆಂಟ್. ಸೊ ಹಾಗಿದ್ದಾಗ ಎಲ್ಲಾ ಪ್ರಾಯೋಜಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವೆಲ್ಲದರ ಜೊತೆಗೆ ಒಂದು ವಿಚಾರವನ್ನ ಎಲ್ಲ ಅತಿಥಿಗಳು ಹೇಳ್ತಾ ಇರುವಂತದ್ದು ಇಷ್ಟೇ, ನೀವು ಬಂದ ಮೇಲೆ ನೀವುಗಳು ಬರಲೇಬೇಕು, ಪ್ರತಿಯೊಬ್ರು ಕೂಡ ಬರಲೇಬೇಕು. ಯಾಕಂತ ಬಂದಾಗ ಒಂದ್ ಕಡೆ ನಮ್ಮವರೇ, ನಮ್ಮ ಸಮಾಜದಲ್ಲಿ ನಮ್ಮ ತುಳುವರು, ನಮ್ಮ ಕರಾವಳಿ ಭಾಗದವರು, ಇವರು ಬಿಸ್ನೆಸ್ ಮೆನ್ಗಳಾಗಿ ಉದ್ಯಮವನ್ನ ಸೃಷ್ಟಿಸಿ ಉದ್ಯಮಿಗಳಾಗಿ ಇತರರಿಗೆ ಉದ್ಯೋಗಿಗಳನ್ನಾಗಿ ಮಾಡಿದಂತ, ಅಂದ್ರೆ ಇತರರಿಗೆ ಉದ್ಯೋಗವನ್ನ ಕೊಟ್ಟಿರುವಂತಹ ಜನರು, ಬಹಳಷ್ಟು ಜನರು ಇವರ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇವರ ಕಾಂಟ್ರಿಬ್ಯೂಟ್ ಬಹಳಷ್ಟು ಇದೆ ನಮ್ಮ ಸಮಾಜಕ್ಕೆ. ಇವರು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ಬರಬೇಕು, ಪ್ರತಿಯೊಬ್ರು ಕೂಡ ಬರಬೇಕು, ಸಪೋರ್ಟ್ ಮಾಡಬೇಕು. ನೀವು ಬಂದ್ಮೇಲೆ ನೋಡಿ, ಪ್ರತಿಯೊಂದು 120 ಸ್ಟಾಲ್ಗಳನ್ನ ನೋಡಿ ನಿಮ್ಗೆ ಏನ್ ಖುಷಿ ಆಗುತ್ತೆ, ಪರ್ಚೇಸ್ ಮಾಡ್ಬೋದು, ಪರ್ಚೇಸ್ ಮಾಡಲಿರೋದು ಕೂಡ ಪರವಾಗಿಲ್ಲ, ಬನ್ನಿ ಒಂದ್ಸಲ ನಮ್ಮನ್ನ ಪ್ರೋತ್ಸಾಹ ಮಾಡಿಕೊಡಿ. ಯಾಕಂದ್ರೆ ಇಂತಹ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಬಿಸ್ನೆಸ್ ಮೆನ್ಗಳಿಗೆ ಪ್ರತಿ ಬಾರಿ ಕೂಡ ತಾವುಗಳು ಅನ್ಕೊಂಡ್ರೆ ಅಂದ್ರೆ ಹಣ ಮಾಡೋದೇ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ರೆ ಅಲ್ಲ, ಸಮಾಜ ನಮ್ಗೆ ಹೇಗೆ ಸಪೋರ್ಟ್ ಕೊಡುತ್ತೆ, ಸಮಾಜ ಹೇಗೆ ನಮ್ಗೆ ಪ್ರೋತ್ಸಾಹ ಕೊಡುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಅಸ್ತ್ರ ಆಗಿರುತ್ತೆ. ಅದರ ಮೇಲೆ ಅವರ ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಸೊ ಸಮಾಜ ನಾನು ಮಾಡಿರುವಂತಹ ಒಂದು ಕಷ್ಟಪಟ್ಟಿರುವಂತಹ ಒಂದು ಕೆಲಸಗಳಿಗೆ ಇಷ್ಟಾದ್ರೂ ಕೂಡ ಸಮಾಜ ಪ್ರೋತ್ಸಾಹ ಕೊಡುತ್ತೆ ಅಲ್ವಾ, ಸೊಸೈಟಿ ನನ್ನ ಗುರುತಿಸ್ಕೊಳ್ಳುತ್ತೆ ಅಲ್ವಾ, ಜನರು ಪ್ರೋತ್ಸಾಹ ಕೊಡ್ತಾರಲ್ವಾ, ಅದರ ಮೇಲೆ ಅವರ ಒಂದು ಡೆವಲಪ್ಮೆಂಟ್ ಮತ್ತಷ್ಟು ನಿರ್ಧಾರ ಆಗುತ್ತೆ. ಸೊ ಹಾಗಿದ್ದಾಗ ಅವ್ರುಗಳು ಹೇಳ್ತಿರೋದು ಇಷ್ಟೇ, ಬರಬೇಕು, ಬಂದವರು ತೆಗೆದುಕೊಳ್ಬೇಕ ಅಂತ ಏನಿಲ್ಲ, ಬಂದಾಗ ನಿಮ್ಗಳಿಗೆ ಖುಷಿ ಆಗಿದ್ರೆ ಒಂದ್ಸಲ ನೋಡಿದ್ರೆ ನಿಮ್ಗೆ ಯಾವಾಗಾದ್ರೂ ಬೇಕಿದ್ರೆ ನೀಡಿದ್ರೆ, ಇನ್ನು ಅಕ್ವಾಗಾರ್ಡ್ ತಗೊಳ್ಬೇಕು ಅಥವಾ ಸೋಲಾರ್ ತಗೊಳ್ಬೇಕು, ಯಾವ್ದಾದ್ರು ತಗೊಳ್ಬೇಕು ಇನ್ ಫ್ಯೂಚರ್ ಅಂತ ಬಂದಾಗ ಎಸ್ ಅವರುಗಳ ವಿಸಿಟಿಂಗ್ ಕಾರ್ಡ್, ಅವರುಗಳ ಒಂದು ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಹೋಗಿ ತದನಂತರ ತಮ್ಗಳಿಗೆ ಅದನ್ನ ಯೂಸ್ ಮಾಡಬಹುದು, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ. ಸೊ ಹಾಗಿದ್ದಾಗ ಎಕ್ಸ್ಪೋ ಡೈರೆಕ್ಟರಿ ಅಂತ ಕೊಡ್ತೇವೆ, ಅದರಲ್ಲಿ 150 ಮೆಂಬರ್ಸ್ ಇದ್ದು ಡೀಟೇಲ್ ಇರ್ತದೆ, ಕಾಂಟ್ಯಾಕ್ಟ್ ನಂಬರ್ ಮತ್ತು ಪ್ರಾಡಕ್ಟ್ ಸರ್ವಿಸ್ ಡೀಟೇಲ್ ಫ್ರೀ ಆಗಿ ಕೊಡ್ತೇವೆ, ಬುಕ್ಸ್. ಓಕೆ. ಸೊ ಹಾಗಿದ್ದಾಗ ತಮ್ಗಳಿಗೆ ಏನ್ ಬೇಕೋ ಅದನ್ನ ನಿಮ್ ಫ್ಯೂಚರ್ ಅಲ್ಲೂ ಕೂಡ ತಾವುಗಳು ಅದನ್ನ ಯೂಸ್ ಮಾಡಬಹುದು. ಸೊ ಹಾಗಿದ್ದಾಗ ಬನ್ನಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ಇವರೆಲ್ಲರೂ ಕೂಡ ನಮ್ಮವರು, ನಮ್ಮ ಮಂಗಳೂರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು, ಜೊತೆಗೆ ನಮ್ಮ ಮಂಗಳೂರನ್ನ ಬದಲಾವಣೆ ಮಾಡಬೇಕು, ಮಾತ್ರ ಅಲ್ಲ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಾ ಇರುವಂತಹ BNI ನ ಎಲ್ಲಾ ಸದಸ್ಯರಿಗೆ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ವಿ ನಮ್ಮ ಕುಡ್ಲ ವಾಹಿನಿ ಪರವಾಗಿ. ಜೊತೆಗೆ ಬಂದಂತ ಎಲ್ಲರೂ ಕೂಡ 3 ಅತಿಥಿಗಳು ಕೂಡ, ಒಂದ್ ಕಡೆ ಮೋಹನ್ ರಾಜ್ ಸರ್ ಅಂಡ್ ಚೇರ್ಮನ್ BNI ಬಿಗ್ ಬ್ರಾಂಡ್ ಎಕ್ಸ್ಪೋ, and Ganesh N. Sharma sir, BNI Executive Director, and Dr. Sachin Nadka sir, BNI Big Brand Expo Promotion in charge. 3 of you sir, thank you so much sir. ಧನ್ಯವಾದಗಳು. ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್, ಯಾಕಂದ್ರೆ ಪಾಸಿಟಿವ್ ಆಗಿರುವಂತಹ ಒಂದು ಥಿಂಕಿಂಗ್ ಅಂಡ್ ಸಮಾಜ ಕಟ್ಟುವಂತ ಕೆಲಸಗಳು ಯಾವತ್ತು ಇವುಗಳ ನಾವು ಸೇರ್ತೀವಿ, ಪಾಸಿಟಿವ್ ಆಗಿರುವಂತಹ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಅಂಡ್ ಇದೇ ರೀತಿ ಎಷ್ಟು 340 ಮೆಂಬರ್ಸ್ 440 ಮೆಂಬರ್ಗಳಿದ್ರೆ ಅಂತ ಬಂದಾಗ ಅವರು ಎಷ್ಟು ಪಾಸಿಟಿವ್ ಆಗಿರಬೇಡ ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂಡ್ ತಾವುಗಳು ಕೂಡ ಇಂತಹ ಪಾಸಿಟಿವ್ ಆಗಿರುವಂತಹ ಸೊಸೈಟಿಯಲ್ಲಿ ಬದುಕಬೇಕಂತ ಬಂದಾಗ, ಪಾಸಿಟಿವ್ ಆಗಿ ತಮ್ಮ ಬಿಸ್ನೆಸ್ ನ ರನ್ ಮಾಡಬೇಕು ಅಂತ ಬಂದಾಗ ಎಸ್ BNI ಅನ್ನ ತಾವುಗಳು ಪ್ರಿಫರ್ ಮಾಡಬಹುದು, ನೋ ಡೌಟ್. ಆ ಒಂದು ವಿಚಾರಕ್ಕಾಗಿ ಎಸ್ ನಾಳೆ ಬಿಗ್ ಬ್ರಾಂಡ್ ಎಕ್ಸ್ಪೋ ನಡೀತಾ ಇದೆ Dr. TMFI ಕನ್ವೆನ್ಷನ್ ಸೆಂಟರ್ ನಲ್ಲಿ. 3 ಡೇಸ್ ನಡೀತಾ ಇದೆ, ನಾಳೆ ನಾಡಿದ್ದು ಭಾನುವಾರದ ತನಕ. ಸೊ ಹಾಗಿದ್ದಾಗ 3 ದಿನಗಳಲ್ಲಿ ಬಿಡುವು ಮಾಡಿಕೊಂಡು ಹೋಗಿ ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ 3 of you ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.